ಸ್ವಾಗತ ಬಂಧುಗಳೇ. ವಿ4 ನ್ಯೂಸ್ 24x7 ಇದರ ಈ ಗುರುವಾರದ ಕಾರ್ಯಕ್ರಮ ನಾವು ಕನ್ನಡದಲ್ಲಿ ಮಾಡುವವರಿದ್ದರೆ, ಹೆಚ್ಚಾಗಿ ನಾವು ಕೊಂಕಣಿಯಲ್ಲಿ ಮಾಡುವ ಈ ಕೊಂಕಣಿ ಭಾಷೆ ಕ್ಲಿನಿಕ್ ಇದರ ಕಾರ್ಯಕ್ರಮದ ಬದಲಾಗಿ ಇವತ್ತು ಕೊಂಕಣಿಯವರೇ ಆದ, ಕೊಂಕಣಿಯ ಅತ್ಯುತ್ತಮ ಒಂದು ಸಾಧಕರಲ್ಲಿ ಆದ ಜೆ.ಆರ್. ಲೋಬೋ ಅವರು ಶಾಸಕರು ಆಗಿದ್ದರು ಮತ್ತು ಒಬ್ಬ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಲ್ಲಿಯವರೆಗೆ ತನ್ನ ಸ್ಥಾನಮಾನವನ್ನು ಏರಿಸ್ತಾ ಹೋದ ಒಬ್ಬ ವ್ಯಕ್ತಿಯು ಇವತ್ತು ಕನ್ನಡದಲ್ಲಿ ಈ ಕೊರೋನಾ ಸಮಸ್ಯೆಯ ಸಮಯದಲ್ಲಿ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿ ಇಡೀ ಜನರಿಗೆ, ಕೊಂಕಣಿ ಮಾತ್ರ ಅಲ್ಲ ಕನ್ನಡದ ಎಲ್ಲ ಜನರಿಗೆ ರೀಚ್ ಆಗುವ ಭಾಷೆಯಲ್ಲಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಎಲ್ಲರಿಗೆ ನಾವು ತಲುಪಬೇಕು ಎನ್ನುವ ಆಶೆಯಿಂದ ಜೆ.ಆರ್. ಲೋಬೋ ಮಾಜಿ ಶಾಸಕರು, ಮಂಗಳೂರು ದಕ್ಷಿಣ ಕ್ಷೇತ್ರ ಮತ್ತು ಹಿಂದಿನ ಮಂಗಳೂರಿನ ಕಮಿಷನರ್ ಆಗಿದ್ದರು. ಅದರ ನಂತರ ಇಲ್ಲಿಯ ಎಲ್ಲ ಪೋಸ್ಟ್ಗಳನ್ನು ನೋಡ್ತಾ UGDಯ ನಿರ್ಮಾಣಕ್ಕೆ ಪ್ರಮುಖ ಕಾರಣರಾಗಿದ್ದರು. ಅದರ ನಂತರ ಅವರು DC ಆಗುವ ಎಲ್ಲ ಅರ್ಹತೆಗಳನ್ನು, ಹುದ್ದೆಯ ಅರ್ಹತೆಗಳು ಹೊಂದಿದ್ರು. ತನ್ನ ಬೇರೆಯೇ ಒಂದು ಆಶಯಕ್ಕೋಸ್ಕರ ಅಥವಾ ಜನರ ಆಶಯಕ್ಕೋಸ್ಕರ ಅಂತ ಹೇಳ್ಬೋದು, ತನ್ನ ಆ ಸರಕಾರಿ ಕೆಲಸವನ್ನು ಬಿಟ್ಟು ರಾಜಕೀಯಕ್ಕೆ ಬಂದು ಶಾಸಕರಾಗಿ ಒಂದು ಅವಧಿಯಲ್ಲಿ ಒಬ್ಬ ಶಾಸಕ ಹೇಗಿರಬೇಕು, ಒಬ್ಬ ಪರ್ಫೆಕ್ಟ್ ಅರ್ಜಿ ಮತ್ತು ಇತರ ಕೆಲಸಗಳನ್ನು ವಿಲೇವಾರಿ ಮಾಡುವ ಕಾರ್ಯದಲ್ಲಿ ಶಾಸಕ ಹೇಗೆ ಮುಂದುವರಿಯಬಹುದು ಎನ್ನುವ ಪ್ರಮುಖವಾದ ಒಂದು ಮಾಹಿತಿಯನ್ನು ಜನರಿಗೆ ನೀಡುತ್ತಾ ಒಂದು ವಿಕಸನದ ರೀತಿಯಲ್ಲಿ ಕೆಲಸ ಮಾಡಿದ ಒಂದು ಶಾಸಕರಾಗಿದ್ದರು. ಈ ಬಾರಿ ಕೋವಿಡ್-19 ಸಂದರ್ಭದಲ್ಲಿ ತನ್ನ ಮುಂದೆ ನಡೆಯುವ ಎಲ್ಲ ಪ್ರಕ್ರಿಯೆಗಳಿಗೆ ಒಂದು ಸಾಕ್ಷಿಯಾಗಿ ತಾನು ಕಂಡ ಈ ಕೋವಿಡ್ ಸಮಸ್ಯೆಯನ್ನು ಪರಿಹಾರೋಪಾಯವಾಗಿ ಹೇಗೆ ಮಾಡಬಹುದಿತ್ತು, ತನ್ನ ಕಾರ್ಯಕ್ಷೇತ್ರ ಆದರೆ ಒಂದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ಹೇಗೆ ಮಾಡಬಹುದಿತ್ತು ಎನ್ನುವ ವಿಶಿಷ್ಟ ತನ್ನ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಇವತ್ತು ಇಲ್ಲಿದ್ದಾರೆ. ನಾವು ಕಾಲಿಂಗ್ ಸಹ ತೆಗೊಳ್ತೀವಿ, ಆದರೆ ಮೊದಲ ಈ ಸೆಷನಲ್ಲಿ ನಾವು ಅವರ ಅಭಿಪ್ರಾಯವನ್ನು ಕೇಳುವರಿದ್ರೆ. ಸರ್ ಸ್ವಾಗತ ಹೇಳ್ತಾ, ಹೇಳಿ ಸರ್, ನೀವು ಸರಕಾರಿ ಪ್ಲ್ಯಾನಿಂಗ್ ಮತ್ತು ಈ ಯಾವುದೇ ಒಂದು ಪ್ಯಾಂಡಮಿಕನ್ನು ಆಲೋಚನಾಪೂರ್ವಕವಾಗಿ ಹೇಗೆ ಪರಿಹರಿಸ್ಬೋದು ಎನ್ನುವುದರಲ್ಲಿ ನೀವು ನಿಸ್ಸೀಮರು ಅಂತ ಹಿಂದಿನಿಂದಲೂ ಜನರು ಹೇಳಿಕೊಂಡು ಬಂದದ್ದು ಮತ್ತು ನೀವು ಅದನ್ನು ಕಾರ್ಯಸಾಧನೆ ಮಾಡಿದವರು. ಈಗ ಹೇಳಿ, ಈ ಸಾರಿ ಕೊರೋನಾದ ಸಮಯದಲ್ಲಿ ಹೇಗೆ ಮಾಡಬಹುದಿತ್ತು ಮತ್ತು ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸಬಹುದು? ಕೊರೋನಾ ಇದೊಂದು ದೊಡ್ಡ ಮಹಾಮಾರಿ. ನಮಗೆ ಬಹುಶಃ ಮೊದಲನೇ ಅಲೆ ಬಂದಾಗ ನಾವು ಎಷ್ಟು ಬೆಚ್ಚಿಬಿಟ್ಟಿದ್ದೆವೋ, ಎಷ್ಟು ಹೆದರಿದ್ದೇವೋ, ಆ ಹೆದರಿಕೆಯಿಂದ ನಾವು ಹಲವಾರು ಮುಂಜಾಗ್ರತಾ ಕಾರ್ಯಕ್ರಮಗಳನ್ನು ಮೊದಲನೇ ಅಲೆಯಲ್ಲಿ ತೆಕ್ಕೊಂಡರು ಕಳೆದ ವರ್ಷ. ಆದರೆ ಅದರ ನಂತರ ಅದರಿಂದ ನಾವು ಸಫಲರಾದೆವು. ಅದರಿಂದ ಕಡಿಮೆ ಆಯಿತು. ಕಡಿಮೆ ಆಗುವಾಗಲೂ ಕೂಡ ತಜ್ಞರು ಹೇಳಿದರು, ಜಾಗೃತಿ ಆಗಿರಿ, ಎರಡನೇ ಅಲೆ ಬಂದೇ ಬರ್ತದೆ, ಯಾಕಂದರೆ ವೈರಸ್ ಅದು ಅಷ್ಟು ಸುಲಭದಲ್ಲಿ ಹೋಗುವಂಥದ್ದಲ್ಲ ಅದು ಅಂತ ನಮಗೆ ಎಚ್ಚರಿಕೆಯನ್ನು ಕೊಟ್ಟರು. ಬಹುಶಃ ಬಹುತೇಕ ನಮ್ಮ ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ ಬಹಳಷ್ಟು ರಾಷ್ಟ್ರಗಳು ಎಚ್ಚೆತ್ತುಕೊಂಡಿದ್ದರು. ನಾನು ಓದಿ ತಿಳಿದುಕೊಂಡ ಪ್ರಕಾರ ಎಷ್ಟೋ ರಾಷ್ಟ್ರಗಳು ಇವತ್ತಿನವರೆಗೂ ಕೂಡ ನಿರಂತರವಾಗಿ ಅದರ ಮೇಲೆ ಕಾರ್ಯಕ್ರಮವನ್ನು, ಲಾಕ್ಡೌನ್ ಆಗಲಿ ಅಥವಾ ವಿವಿಧ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು, ಮೊದಲನೇ ಅಲೆಯಲ್ಲಿ ಆ ರಾಷ್ಟ್ರಗಳಲ್ಲಿ ನಮಗಿಂತ ಎಷ್ಟೋ ಹೆಚ್ಚಿತ್ತು. ಆ ಪಾಶ್ಚಾತ್ಯ ದೇಶಗಳಲ್ಲಿ, ಮಿಡ್ಲ್ ಈಸ್ಟ್ನಲ್ಲಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಚೈನಾ ಎಲ್ಲ ಕಡೆಯಲ್ಲೂ ಕೂಡ ಭಾರತ ದೇಶಕ್ಕಿಂತ ಜಾಸ್ತಿ ಇತ್ತು. ಭಾರತಕ್ಕೆ ಬಂದದ್ದು ಸ್ವಲ್ಪ ತಡವಾಗಿ ಬಂತು. ಆವಾಗ ನಾವೆಲ್ಲ ಏನ್ಕೊಂಡು ಹೇಳಂದರೆ, ಭಾರತ ನಾವು ಭಾಳ ಇಫೆಕ್ಟಿವ್ ಆಗಿ ಪರಿಣಾತ್ಮಕ ರೀತಿಯಲ್ಲಿ ನಾವು ಅದನ್ನು ಎದುರಿಸಿದ್ದೇವೆ, ತಡೆದಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ ಅನಿಸಿದೆ. ಅದೇ ದೊಡ್ಡ ತಪ್ಪನ್ನು ನಾವು ಮಾಡಿದೆವು. ಯಾವಾಗ ನಾವು ನಮ್ಮ ಏನು ನಾವೇ ಗೆದ್ದಿದ್ದೀವಿ, ನಾನು ಇನ್ನೂ ಏನಿಲ್ಲ ಅಂತ ಆ ರೀತಿಯ ಒಂದು ಚಿಂತನೆಗೆ ಹೋದೆವ, ಓವರ್ ಕಾನ್ಫಿಡೆನ್ಸ್ಗೆ ಹೋದೆವ,
ಅದೇ ನಮ್ಮ ಡೌನ್ಫಾಲ್ ಆಯಿತು. ಓ ಈಗ ಸುಮಾರು 138 ಕೋಟಿ ಜನಸಂಖ್ಯೆ ಇರುವಂಥ ದೇಶ ನಮ್ಮದು. ಹೌದು. ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ಭಾರತ ದೇಶದಲ್ಲಿ. ಭಾರತ ದೇಶದಲ್ಲಿ ನಮ್ಮ ವ್ಯವಸ್ಥೆಗಳು ಕೂಡ ಪಾಶ್ಚಾತ್ಯ ದೇಶನಷ್ಟು ಒಳ್ಳೆಯದಾಗಿ ಚೆನ್ನಾಗಿಲ್ಲ. ನಮಗೆ ಆರ್ಥಿಕತೆ ಕಡೆ ಕಷ್ಟದಲ್ಲಿದೆ. ಬಡತನ ರೇಖೆಯಲ್ಲಿ ನಾವು ಭಾಳಷ್ಟು ಜನ ರೇಖೆಯಿಂದ ಕೆಳಗೆ ಭಾಳಷ್ಟು ಜನ ಇದ್ದಾರೆ. ಇದನ್ನೆಲ್ಲ ಪರಿಗಣಿಸುವಾಗ ಒಂದು ವೇಳೆ ಹಿಂದೆ ನಮಗೆ ಓದಿ ತಿಳಿದಿದ್ದೀನಿ, ಕೊಲೆರಾ ದೇಶಕ್ಕೆ ಬಂದಂಥ ಸಮಯದಲ್ಲಿ ಬೆಂಗಾಲ್ನಲ್ಲಿ ಎಲ್ಲ ರಸ್ತೆ ಬದಿಯಲ್ಲಿ ಜನ ಸಾಯ್ತಾ ಇದ್ದರು ಅಂತ. ಮಲೇರಿಯಾದಿಂದ ಕೂಡ ಚಿಕ್ಕಮಗಳೂರು ಇಂಥ ಕಡೆಯಲ್ಲಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೇಷಂಟ್ ಕೊಂಡೋಗುವಷ್ಟರಲ್ಲಿ ಸಾಯ್ತಾಯಿದ್ರು. ಅಂಥ ಪರಿಸ್ಥಿತಿ ಇತ್ತು. ಯಾಕೆ? ಜನಸಂಖ್ಯೆ ಜಾಸ್ತಿ ಇದೆ, ವ್ಯವಸ್ಥೆಗಳು. ಇವತ್ತಿಗೂ ಕೂಡ ಬಹುಶಃ ಆಡಳಿತದಲ್ಲಿರುವಂಥ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಇದರಿಂದ ನಾವು ತಪ್ಪಿಬಿಟ್ಟೆವು. ಇದು ಮೊದಲನೇದು ಆಯಿತು. ಮೊದಲ ಅಲೆಯಲ್ಲಿ ಇಂಥ ತಪ್ಪುಗಳಾಯಿತು. ಮೊದಲ ಅಲೆಯಲ್ಲಿ ನಾವು ಏನು ಧೈರ್ಯವಾಗಿ ಅದನ್ನು ಹೇಗೋ ಮನಸ್ಸಿ ಕಡೆ ಅದರಿಂದ ಹೊರ ಬಂದೆವು. ಆದರೆ ಆಗಲೇ ಎನಿಸ್ಬೇಕಿದ್ದು ತಜ್ಞರ ಅಭಿಪ್ರಾಯವನ್ನು ನಾವು ತಕ್ಕೊಂಡು ಆಲೋಚನೆ ಅವ್ರು ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡು 2ನೇ ಅಲೆ ಬಂದರೆ ಏನು ಮಾಡೋದು ನಾವು ಅಂತ ರೆಡಿ ಆಗಬೇಕಿತ್ತು, ತಯಾರಿಗಳನ್ನು ಮಾಡಿ. ಅದು ಮಾಡಲಿಲ್ಲ. ನೀವು ನೋಡ್ಬೋದು, ಗಮನಿಸ್ಬೋದು, ಮೊದಲನೇ ಅಲೆ ಆದ ನಂತರ ನಮ್ಮ ಮಂಗಳೂರಿನಲ್ಲೇ ಬೇಕಾದ ಹಿಡ್ಕೊಳ್ಳಿ, ಯಾವ ರೀತಿಗಳು ಮದುವೆಗಳು ಆಗ್ತಿದ್ದವು. ಆವಾಗ ಮದುವೆಗೆ ಭಾಳ ಕಮ್ಮಿ ಜನ, 100 ಜನ ಅಂತ ಹೇಳಿದಾಗ ಮತ್ತೆ ಪುನಃ 1000 ಜನಕ್ಕೆ ಬಂದುಬಿಟ್ಟಿತು. ಯಾವ ರೀತಿಯಗಳು ಮೇಳಗಳು ಆಗಲಿ, ಯಾವ ರೀತಿಯ ಎಲ್ಲವೂ ಕೂಡ ಹಿಂದಿನಕ್ಕೇನೆ ಹೋಗೋಯ್ತು. ಹೌದು. ಜನರಿಗೆ ನಾವು ದೂರ್ಲಿಕ್ಕೆ ಆಗೋಲ್ಲ. ಜನ ಬಿಟ್ಬಿಟ್ರೆ ಎಲ್ಲ ಮಾಡ್ತಾರೆ ಅವರಿಗೆ. ಆದರೆ ಸರ್ಕಾರ, ಆಡಳಿತದಲ್ಲಿರುವಂಥ ಸರ್ಕಾರ ಎನಿಸ್ಬೇಕು, ಇನ್ನೊಂದು 2-3 ವರ್ಷ ನಾವು ನೋಡೋಣ, ಜಾಗೃತಿ ಆಗೋಣ ಅಂತ ನೋಡಬೇಕಿತ್ತು. ಅದು ಮಾಡಿಲ್ಲ. ಇದರಿಂದಲೇ ನಮಗೆ ಸಮಸ್ಯೆ 2ನೇ ಅಲೆಗೆ ಬಂತು. ಈಗ 2ನೇ ಅಲೆ ನೋಡಿ, ನಾವು ಏನಾದರೂ ಸ್ವಲ್ಪ ಇದರ ವಿಚಾರದಲ್ಲಿ ನಮಗೆ ಸೀರಿಯಸ್ ಆಗಿ ನಮಗೆ ಆಡಳಿತ ಮಾಡುವವರಿಗೆ ಜಾಗೃತಿ ಇದ್ದಿದ್ದರೆ ನಾವು ಖಂಡಿತವಾಗಿ ನಾನು ಹೇಳ್ತೀನಿ, ನಾವು ಯಾವುದೇ ಪೊಲಿಟಿಕಲ್ ರ್ಯಾಲಿಗಳನ್ನು ಮಾಡ್ತಿರ್ಲಿಲ್ಲ. ಎಷ್ಟು ವೆಸ್ಟ್ ಬೆಂಗಾಲ್ನಲ್ಲಿ 6 ಹಂತದಲ್ಲಿ ಚುನಾವಣೆ ಮಾಡಿದರು. 8 ಹಂತದಲ್ಲಿ ಚುನಾವಣೆ ಮಾಡಿದರು. ಇವತ್ತಿನ ಎಲ್ಲವನ್ನೂ ನಾವು ಡಿಜಿಟಲ್ ಹೇಳ್ತೀವಿ, ವರ್ಚುವಲ್ ಅಂತ ಹೇಳ್ತೀವಿ. ಮೊದಲನೇ ಅಲೆ ಬಂದಾಗ ಎಲ್ಲ ವರ್ಚುವಲ್ ಆಫೀಸರ್ಸ್ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ಕೊಂಡೆವು. ಹಾಗಿರುವಾಗ ಪೊಲಿಟಿಕಲ್ ರ್ಯಾಲಿಗಳನ್ನು ಕೂಡ ನಾವು ವರ್ಚುವಲ್ ಆಗಿ ಮಾಡ್ಬೋದಿತ್ತಲ್ಲ. ಅಲ್ಲಲ್ಲಿ ಜನರನ್ನು ರಾಶಿ ಹಾಕಿ ಗುಡ್ಡೆ ಹಾಕಿ ಜನರ ಸಾವಿರಾರು ಲಕ್ಷಾಂತರ ಜನರನ್ನು ಅಡ್ರೆಸ್ ಮಾಡುವಂಥ ಅವಶ್ಯಕತೆ ಯಾಕೆ ಬೇಕು? ಚುನಾವಣಾ ಆಯೋಗವು ಕೂಡ ಆಲೋಚನೆ ಮಾಡಬೇಕಾಗಿತ್ತು, ರಾಜಕೀಯ ಪಕ್ಷಗಳು ಕೂಡ ಆಲೋಚನೆ ಮಾಡಬೇಕಾಗಿತ್ತು. ಇಂಥ ರ್ಯಾಲಿಗಳು ನಮಗೆ ಖಂಡಿತ ಬೇಡ. ನಾವು ವರ್ಚುವಲ್ ಆಗಿ ನಾವು ಅಡ್ರೆಸ್ ಮಾಡ್ತೀವಿ, ಮಾಡ್ಬೋದಲ್ಲ. ಯಾವತ್ತೋ ಟಿ ವಿಯಲ್ಲಿ ಎಲ್ಲ ಚಾನೆಲ್ಗಳ ಮುಖಾಂತರ, ಪೇಪರ್ಗಳ ಮುಖಾಂತರ ಜನರನ್ನು ಸಂಪರ್ಕಿಸ್ಬೋದಿತ್ತು, ಸಾಕಿತ್ತಲ್ಲ. ನಾವು ಅದು ಮಾಡಲಿಲ್ಲ. ಒಂದು ಬ್ರೇಕ್ ತಗೊಳ್ಳಿ. ಖಂಡಿತ. ಬಿಫೋರ್ ನ್ಯೂಸ್ 24x7 ಇದರಲ್ಲಿ JR ಲೋಬೋ ಅವರಿದ್ದಾರೆ. ಆಡಳಿತದಲ್ಲಿ ತಮ್ಮ ಎಕ್ಸ್ಪರ್ಟೀಸ್ ಆಲೋಚನೆಗಳನ್ನು ಕೋವಿಡ್ ನಿಯಂತ್ರಣಕ್ಕೆ ಹೇಗೆ ಅಳವಡಿಸಬಹುದು ಎನ್ನುವುದೇ ಇವತ್ತಿನ ವಿಷಯ. ನಾವು ಈ ಚಾನಲಲ್ಲಿ ನೋಡೋಣ, ಕಾದು ಕೂತ್ಕೊಳ್ಳೋಣ. ಒಂದು ಬ್ರೇಕ್ ತಗೊಳ್ತೇನೆ, ನಿಲ್ಲಿನ ಮೊಟ್ಟಿ.
ಸ್ವಾಗತ ಬಂಧುಗಳೇ. ನಾವು ಬಿಫೋರ್ ನ್ಯೂಸ್ 24/7 ಲೈವಲ್ಲಿದ್ದೇವೆ. ನಮ್ಮೊಟ್ಟಿಗೆ ನಿಕಟಪೂರ್ವ ಶಾಸಕರು JR ಲೋಪಾಲ್ ಇದ್ದಾರೆ ಮತ್ತು ಅದಕ್ಕಿಂತ ಅವರು ಆ ಶಾಸಕತ್ವಕ್ಕಿಂತ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಭಾಳ ಎಕ್ಸ್ಪರ್ಟಿ. ಅವರು ಅಡಿಷನಲ್ ಸೆಕ್ರೆಟರಿವರೆಗೆ ರಾಜ್ಯ ಸರ್ಕಾರದ ಆ ಗ್ರೇಡ್ವರೆಗೆ ಮುಂದುವರೆದ. ಆದ್ದರಿಂದ ಇವತ್ತು ರಾಜಕೀಯಕ್ಕಿಂತ ವಾಟ್ ಬೆಸ್ಟ್ ಕ್ಯಾನ್ ಬಿ ದ ಸೊಲ್ಯೂಷನ್ ಎನ್ನುವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವಿದ್ದೇವೆ. ಸರ್ ಹೇಳಿ, ಏನು ನೀವು ವೆಸ್ಟ್ ಬೆಂಗಾಲಲ್ಲಿ ರ್ಯಾಲೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ? ಅಲ್ಲ, ಈಗ ಅದೇ ನಾನು ಹೇಳೋದು, ರಾಜಕೀಯವಾಗಿ ಕೂಡ ಇದರಲ್ಲಿ ಯಾವುದೇ ಇಂಥ ದೊಡ್ಡ ಪ್ಯಾಂಡಮಿಕ್ ಬಂದಾಗ ಸ್ಪೆಷಲಿ ಡೆಮೊಕ್ರೆಟಿಕ್ ಕಂಟ್ರೀಸ್ನಲ್ಲಿ ರಾಜಕೀಯ, ದ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಇದು ಎರಡೂ ಕೂಡ ಜೊತೆಯಲ್ಲಿ ಹೋಗಬೇಕಾಗಿದೆ. ಅದರಲ್ಲೂ ಕೂಡ ರಾಜಕೀಯ ನಿರ್ಧಾರಗಳು ಅಥವಾ ಏನು ರಾಜಕೀಯ ವ್ಯಕ್ತಿಗಳು ತಗೊಳ್ಳುವಂಥ ನಿರ್ಧಾರ ಇದೆ ಅದು ಬಹಳ ಪ್ರಮುಖದಲ್ಲಿದೆ. ಯಾಕೆಂದರೆ ಈಗ ಲಾಕ್ಡೌನನ್ನು ನಾವು ಘೋಷಣೆ ಮಾಡಬೇಕು, ಅದು ರಾಜಕೀಯವಾಗಿ ನಿರ್ಧಾರ ತಗೊಳ್ಬೇಕು. ಯಾಕೆಂದರೆ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಅವರೆಲ್ಲ ನಿರ್ಧಾರ ತಗೊಳ್ಳೋದೇ ಆಡಳಿತ ಅಧಿಕಾರಿಗಳು ತಗೊಳ್ಳಿಕ್ಕಾಗಲ್ಲ. ಮತ್ತು ಬೇಕಾಗಿರುವಂಥ ಮುಂಜಾಗ್ರತೆ, ಈಗ ನೋಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇದನ್ನು ಯಾವ ರೀತಿ ನಿಭಾಯಿಸು, ಈಗ ಇದ್ದ ರ್ಯಾಲೀಸ್ಗಳನ್ನು ನಿಲ್ಲಿಸಿ ಅಥವಾ ಮೇಳಗಳನ್ನು ನಿಲ್ಲಿಸಿ ಅಂತ ಎಲ್ಲ ಹೇಳಿದರೆ ಇದೆಲ್ಲ ತೀರ್ಮಾನಗಳು ಸಚಿವ ಸಂಪುಟ ತೆಕ್ಕೊಳ್ಬೇಕಾಗ್ತದೆ. ಕೇಂದ್ರ ಸಚಿವ ಸಂಪುಟ ಆಗಲಿ, ರಾಜ್ಯ ಸಚಿವ ಸಂಪುಟ ಆಗಲಿ, ಸಂಪುಟಗಳು ತೆಕ್ಕೊಳ್ಬೇಕಾಗುವಂಥ ವಿಚಾರಗಳು. ಆದ್ದರಿಂದ ರಾಜಕೀಯ ಇಚ್ಛಾಶಕ್ತಿ ಏನಿದೆ ನೋಡಿ, ಅದು ಬಹಳ ಪ್ರಮುಖ. ಜೀವವನ್ನು ಸೇವ್ ಮಾಡುವಂಥ ಇಚ್ಛಾಶಕ್ತಿ ಯಾವುದು ಎಲ್ಲದರಲ್ಲೂ ಕೂಡ ಅವರಿಗೆ ಮುಂದಾಲೋಚನೆ ಬೇಕಾಗಿದೆ. ಮತ್ತು ತಜ್ಞರು ಎಲ್ಲರಿಗೆ ಮತ್ತು ಅಧಿಕಾರಿಗಳು ಅವರಿಗೆ ಅಡ್ವೈಸ್ ಕೊಡ್ತಾರೆ. ಅದರ ಅಡ್ವೈಸನ್ನು ಜನರ ಬಗ್ಗೆ ಸಹ ಆಲೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಕ್ಕೊಳ್ಳುವುದು ರಾಜಕೀಯ ಇಚ್ಛಾಶಕ್ತಿ, ಆ ರಾಜಕೀಯ ಪ್ರಬುದ್ಧತೆ. ಇದರಲ್ಲಿ ಏನಾಗಿದೆ ಅಂದರೆ ನನಗೆ ಕಾಣಿಸುತ್ತೆ ಅಂದರೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರದಲ್ಲಿ ಆಗಲಿ ಇದರಲ್ಲಿ ಎರಡರಲ್ಲೂ ವಿಫಲವಾಯಿತು. ನಾವು ನೇರವಾಗಿ ಹೇಳೋದಾದರೆ ವಿಫಲವಾಯಿತು. ಇದರಲ್ಲಿ ನೋಡಿ, ಒಂದು ಲಾಕ್ಡೌನನ್ನು ಲಾಸ್ಟ್ ಟೈಮ್ ಘೋಷಣೆ ಘೋಷಣೆ ಮಾಡಿದ ನಂತರ ಮುಂದೆ ಏನಾಗ್ತದೆ ಅಂತ ಅವರು ಆಲೋಚನೆ ಮಾಡಬೇಕಿತ್ತು. ಎಷ್ಟು ಮುಂದೆ ಯಾವ ಸೆಕೆಂಡ್ ವೇವ್ ಬಂದರೆ ಯಾವ ರೀತಿ ಅದಕ್ಕೆ ಎಲ್ಲ ಪ್ರಿಪೇರ್ಡ್ ಆಗಬೇಕಿತ್ತು. ಅದರಲ್ಲಿ ರಿಲ್ಯಾಕ್ಸೇಷನ್ ಮಾಡಬಾರ್ದಿತ್ತು. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ವ್ಯಾಕ್ಸಿನೇಷನ್, ಈ ಲಸಿಕೆ ಕೊಡುವಂಥ. ಎಸ್, ಖಂಡಿತ. ರಮೇಶ್ ಅಂತ ಕಾಲಲ್ಲಿ ಇದ್ದಾರೆ, ಹೇಳಿ ರಮೇಶ್ರೇ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ರಮೇಶ್ರೇ. ಇಲ್ಲಿ JR ಲೋಪಾಲ್ ಇದ್ದಾರೆ, ಮಾತಾಡಿ. ಎಲ್ಲಿಂದ? ಹರಿಹರ ಗ್ರಾಮದಿಂದ ಮಾತಾಡುದು. ಎಲ್ಲಿಂದ? ಈ ರೇಷನ್ ಕೊಡ್ತಾ ಇದ್ದಾರಲ್ಲ ಸರ್, ಅದು ದಿವಸ ಈಗ 2 ಗಂಟೆ 7:30 9:30 ಗಂಟೆ ತನಕ ಅಂತ ಹೇಳ್ತಾ ಇದ್ದಾರೆ. ಇವತ್ತಲ್ಲಿ ಒಂದು 20-30 ಜನ ಎಲ್ಲ ಅಲ್ಲಿಗೆ ಹೋದ್ರೆ 2 ಗಂಟೆಯಲ್ಲಿ 30 ಜನರಿಗೆ ಅವರಿಗೆ ಕೊಡ್ಲಿಕ್ಕೆ ಕಷ್ಟ ಸಾಧ್ಯ. ಅದಕ್ಕಾಗಿ ಅದಕ್ಕೊಂದು ಏನಾದ್ರು ಗಂಟೆ ಸ್ವಲ್ಪ ಜಾಸ್ತಿ ಮಾಡಿ 12 ಗಂಟೆ ತನಕ 1 ಗಂಟೆ ತನಕ ಕೊಡ್ಬೋದಂತ ಹೇಳಿ. ನೋಡಿ, ಖಂಡಿತವಾಗಿ ಇದೊಂದು ನೋಡಿ ಇಲ್ಲಿಗೆ ರಾಜಕೀಯ ಪ್ರಬುದ್ಧತೆ ಕರೆಕ್ಟಾಗಿ ನೀವು ಅವರು ಹೇಳಿದಂಥ ಮಾತುಗಳು ಬರೀ ಸರಿಯಾಗಿದೆ. ನಾನು ಹೇಳ್ತಾ ಇದ್ದೇನೆ, ರಾಜಕೀಯ ಪ್ರಬುದ್ಧತೆ ಬೇಕು ಅಂತ. ನೋಡಿ, ಈಗ ರೇಷನ್ ತಗೊಳ್ಳೋದಾಗ್ಲಿ, ಒಂದು ಮನೆ ಇವರು ಆಲೋಚನೆ ಮಾಡೋಲ್ಲ. ನಗರದ ಪ್ರದೇಶ ಆದರೆ ಸ್ವಲ್ಪ ಅದ್ರ ಹತ್ತಿರ ಇರ್ಬೋದು, ಆದರೆ ಜನಸಂದಣಿ ಜಾಸ್ತಿ ಇರ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬರಬೇಕು, ಹೋಗಬೇಕಾಗ್ತದೆ. ನೀವು 6 ಗಂಟೆಗೆ ಅಂಗಡಿ ಓಪನ್ ಮಾಡೋಲ್ಲ, ಅವನು 7 ಗಂಟೆಗೆ ಅಂಗಡಿ ಓಪನ್ ಮಾಡಿ ಅವನು 9ಗೆ 2 ಗಂಟೆಯಲ್ಲಿ ಎಷ್ಟು ಮಂದಿಗೆ ಕೊಡಲಿಕ್ಕಾಗುತ್ತೆ? ರೇಷನ್ ಅಂದರೆ ಏನಾಗಬೇಕಾಗಿದೆ ಅಂದರೆ ಅಂತರ ಕಾಪಾಡಿಕೊಳ್ಳಿ, ಮಾಸ್ಕ್ ಹಾಕಿ, ಇಂಥ ಒಂದು ದೈನಂದಿನ ಅವಶ್ಯಕತೆಗಳು ಏನು ಬೇಕಾಗಿದೆ ಅದಕ್ಕೆ ಇವರು ಕೇಳುವ ಹಾಗೆ ಒಂದು 10-11 ಗಂಟೆ 12 ಗಂಟೆವರೆಗೆ ಕೊಟ್ಟರೆ, ಅದರಲ್ಲೂ ಕೂಡ ಬೇಕಾದರೆ ವಾರದಲ್ಲಿ 5 ದಿವಸ ಕೊಡಿ, ಆದರೆ ಇಷ್ಟೇ ದಿವಸಕ್ಕೆ ಇಷ್ಟು ಕೊಡಿ ಅಂದರೆ ಹಾಗೆ ಏನಾಗ್ತದೆ ಅಂದರೆ ಜನರ ಅತ್ಯವಶ್ಯಕ ರೇಷನ್ಗೆ ಬರುವಂಥವ್ರು ಯಾರು? ಬಡವರು, ಆಹಾರ ಸಮಸ್ಯೆ ಅವರು ಬಡವರು ಅವರು ಇದ್ದವರು ಬರೋದಿಲ್ಲ ಅಲ್ಲಿಗೆ. ಬರುವವರು ಅವರಿಗೆ ಅದು ಸಿಗದಿದ್ದರೆ ಹೊಟ್ಟೆಗಿಲ್ಲ. ಆಚೆಯಿಂದ ಲಾಕ್ಡೌನ್ ಇದೆ, ಈಚೆಯಿಂದ ಕೆಲಸ ಇಲ್ಲ. ನೋಡಿ, ನಾವು ಒಂದು ಸಮಸ್ಯೆಯನ್ನು ಎಷ್ಟು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕು. ಧನ್ಯವಾದ ರಮೇಶ್ ಅವರೇ. ಈಗ ನಾವು ಅದಕ್ಕೆ ಈಗ ನಾವು ಹೇಗೆ ಔಷಧಿ ಅಂಗಡಿಗಳನ್ನು ಓಪನ್ ಇಡ್ತೀವಿ, ಅದು ಎಲ್ಲರಿಗೂ ಬೇಕು, ಸರಿ, ಅದು ಕರೆಕ್ಟ್. ಹಾಪ್ಕಾಮ್ಸ್ಗಳನ್ನು ಓಪನ್ ಇಡ್ತೀವಿ,
ಹೌದು. ಅದು ಯಾತಕ್ಕೆ ಓಪನ್ ಇಡ್ತೀವಿ ನಾವು? ಜನ ಅವಶ್ಯಕತೆಗೆ ಹಾಲು, ಬೇಕು ಅಂತ ಹಾಲು. ಹಾಲುವನ್ನು ಓಪನ್ ಇಡ್ತೀವಿ, ಯಾಕೆ? ಅದು ಅತ್ಯವಶ್ಯಕ ಬೇಕು ಅಂತ. ಅದೇ ರೀತಿಯಲ್ಲಿ ರೇಷನ್ ಅಂಗಡಿಯನ್ನು ಅವರು ಮಧ್ಯಾಹ್ನವರೆಗೆ ಇಡುವಂಥದ್ದು, ಅವ್ರು ಹೇಳೋದು ಕರೆಕ್ಟ್. ಅದು ಆ ರೀತಿಯ ನಾವು ಅವಶ್ಯಕತೆಗಳ ಬಗ್ಗೆ ಮಾಡಲೇಬೇಕಾಗಿದೆ. ನೋಡಿ, ಇದರ ಬಗ್ಗೆ ಶಾಸಕರಾಗಲಿ ಅಥವಾ ಸರ್ಕಾರವಾಗಲಿ ಚಿಂತೆ ಮಾಡಬೇಕಾಗಿದೆ. ಇದು ಬಹಳ ಪ್ರಮುಖ. ಇಂಥ ವಿಚಾರಗಳನ್ನು ಮಾಡದಿದ್ದರೆ ನಮಗೆ ನಾವು ರಾಜಕೀಯ ಪ್ರಬುದ್ಧತೆಯಲ್ಲಿ ನಾವು ಚಿಂತನೆಯನ್ನು ಮಾಡೋಲ್ಲ. ಲಾಕ್ಡೌನ್ ಅಂದರೆ ಎಲ್ಲವನ್ನು ಒಂದೇ ಸರಿ ಲಾಕ್ಡೌನ್ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಯುವುದಿಲ್ಲ. ಎರಡನೇದು, ನಾನು ಹಿಂದಕ್ಕೆ ಪುನಃ ಹೋಗುವುದಾದರೆ, ತಾವು ಆಗ ನಾವು ನಿಲ್ಲಿಸಿದೆ ನೋಡಿ, ಈ 1ನೇ ಅಲೆ ಬಂದ ನಂತರ ಅದೇ ಸಮಯದಲ್ಲಿ ನಾವು ಎಡವಿದಲ್ಲಿ ನಮ್ಮಲ್ಲಿ ಇಷ್ಟು ಪಾಪ್ಯುಲೇಷನ್ ಇದ್ದಾಗ ನಾಳೆ 2ನೇ ಅಲೆ ಬಂದರೆ ಅಥವಾ 3ನೇ ಅಲೆ ಬಂದರೆ ನಾವಿದನ್ನು ತಡೆಯುವುದು ಹೇಗೆ? ಪ್ರಿವೆನ್ಷನ್ ಹೇಗೆ ಮಾಡುವುದು, ಕ್ಯೂರ್ ಹೇಗೆ ಮಾಡುವುದು, ಇದು ಎರಡರ ಬಗ್ಗೆ ನಾವು ಬಹಳಷ್ಟು ಚಿಂತನೆಯನ್ನು ಮಾಡಬೇಕಿತ್ತು. ಪ್ರಿವೆನ್ಷನ್ ಏನು ಮಾಡಬೇಕು? ನಾವೀಗ ನಾಳೆ ಬರ್ಬೋದು ಅಂತ ತಜ್ಞರು ಹೇಳ್ತಾರೆ. ಹೇಗೋ ನಮಗೆ ಗೊತ್ತಿಲ್ಲದೆ ಬಂದುಬಿಟ್ಟಿದೆ. ಬರೀ ದೀಪ ಹಚ್ಚಿ ತಮಟೆ ಬಸ್ ಹೊಡೆದರೆ ಇದು ಓಡೋದಿಲ್ಲ. ಇದಕ್ಕೆ ವೈಜ್ಞಾನಿಕವಾಗಿ ಬೇಕಾಗಿದೆ. ಆದ್ದರಿಂದ ನಾವು ಪ್ರಿವೆನ್ಷನನ್ನು ಯಾವ ರೀತಿ ಮಾಡ್ಬೋದು? ಪ್ರಿವೆನ್ಷನ್ ವೈಜ್ಞಾನಿಕವಾಗಿ ಅಂದರೆ ಲಸಿಕೆ ಒಂದೇ. 138 ಕೋಟಿ ಜನರಿದ್ದಾಗ ಅದರಲ್ಲಿ ಒಂದು 138 ಕೋಟಿಯಲ್ಲಿ ಸುಮಾರು, ನನಗೆ ಅಂದಾಜಿದ್ದ ಪ್ರಕಾರ ಸುಮಾರು 18ರಿಂದ 44 ವರ್ಷದ ಅವಧಿ ಒಳಗಡೆ, ಆ ವರ್ಷ ವಯೋಮಿತಿಯ ಒಳಗಡೆ 60 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ಹೌದು, 60 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ ಯುವ ಜನತೆ ಅಂತ. 18ರಿಂದ 44 ಅಂದ್ರೆ ನೀವು ಮಕ್ಕಳದ್ದು ಆಗ ಬಿಟ್ಟಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಈಗ ಹೆದರಿಕೆ ನಮಗೆ ಥರ್ಡ್ ಅಲೆ ಮಕ್ಕಳಿಗೂ ಬರ್ಬೋದು ಅಂತ. ಆಗ ನಾವು ಇಡೀ 138 ಕೋಟಿ ಬಗ್ಗೆ ಆಲೋಚನೆ ಮಾಡಬೇಕು. ಆವಾಗಲೂ 18ರಿಂದ 44 ಒಳಗಡೆ 60 ಕೋಟಿ ಇದೆ. 45ರಿಂದ ಮೇಲೆ ಇನ್ನೊಂದು 40 ಕೋಟಿ ಆದರೂ ಇರ್ಬೋದು. ಇದು 60 ಕೋಟಿ, ಅದು 40 ಕೋಟಿ ಇರ್ಬೋದು. ಹೀಗಿರುವಾಗ ನಮಗೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಎಲ್ಲಿದೆ? ನಮ್ಮ ವ್ಯಾಕ್ಸಿನ್ ಪ್ಲಾನ್ ಏನು? ಲಸಿಕೆ ಈ ಬಗ್ಗೆ ಇದ್ದು ಆಡಳಿತಾತ್ಮಕವಾಗಿ ಮುಂದಾಲೋಚನೆ ನಾವು ಯಾವಾಗ ನಾವು ಆಡಳಿತದಲ್ಲಿ ಯಶಸ್ವಿ ಆಗುವುದು ಯಾವಾಗ? ನಮ್ಮ ಮುಂದಾಲೋಚನೆಯಲ್ಲಿ ಪ್ಲಾನಿಂಗ್ ಮಾಡಿದರೆ ಮಾತ್ರ ಯಶಸ್ವಿ. ನಾವು ಈಗಲೇ ನಾವು ಬಲೆ ಬಿಸಿ ಮಾಡ್ಲಿಕ್ಕೆ ಆಗೋಲ್ಲ. ಫೇಲ್ ಆಗುವುದು ಯಾವಾಗ ಅಂದರೆ ನಾವು ಈ ಪ್ಲಾನಿಂಗ್ ಇಲ್ಲ ಇದ್ದಾಗ. ಇದರಲ್ಲಿ ಬಂದದ್ದು ಇದೇ ವಿಚಾರ. ಇವರು ಯಾವುದೇ ಮುಂದಾಲೋಚನೆ ಮಾಡಿಲ್ಲ. ಲಸಿಕೆಯಲ್ಲಿ ನಮ್ಮಲ್ಲಿ ಇಡೀ ದೇಶದಲ್ಲಿ 2 ಯಶವಂತ್ ಅಂತ ಹೇಳಿ. ಯಶವಂತ್ರೆ ಹೇಳಿ. ಸರ್, ನಾವು ಇದು ಕೊರೋನಾದು ನಮ್ಮದು ಐಸಿ ಬಿಲ್ಡಿಂಗ್ ಉಂಟಲ್ಲ, ಯಾವುದು? ಇದು ವೆನ್ಲಾಕ್ ಅಲ್ಲಿ. ಅದರಲ್ಲಿ 2 ಬಿಲ್ಡಿಂಗ್ ಅಲ್ಲಿ ಮೊನ್ನೆ ಒಂದು ವಿವಾದ ಬಂದಿದೆ. ಎಲ್ಲ ವೇದಸ್ಕ ಮತ್ತು ಮಾಡಿದ್ದಂತೇಳಿ. ಅಲ್ಲಿ ಹೋಗುವಾಗ ನಾನು ಹೇಳ್ತೇನೆ, ಒಂದು ಸರಿಕಟ್ಟು ಬೆಡ್ ಇಲ್ಲ, ಅಲ್ಲಿ ಆಕ್ಸಿಜನ್ ಇಲ್ಲ. ಅದು ಆಲ್ರೆಡಿ ಮಾಡಿದ್ದು ಜೇರ್ ಲೋಬ ಅಂತ ಹೇಳಿ ಎಲ್ಲರಿಗೆ ಗೊತ್ತುಂಟು ವಿಷಯ. ಆದ್ರೆ ಇವರು ಸುಮ್ಮನೆ ಇಲ್ಲದ್ರೆ ಪ್ರಚಾರಕ್ಕೆ ಒಂದು ಹೇಳ್ಬಾರ್ದು ಈ ಸಂದರ್ಭದಲ್ಲಿ ಕೊರೋನಾ ಪೇಷಂಟ್ಗಳಿಗೆ ಆಗ್ಲಿ ಯಾರಿಗೆಲ್ಲ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತದೆ ಪ್ರಚಾರ ಹೀಗೆ ಕೊಟ್ರೆ. ನಮಗೆ ಪ್ರಚಾರ ಅಲ್ಲ ಬೇಕಾದದ್ದು, ಇಲ್ಲಿ ಜನರಿಗೆ ಬೇಕಾದದ್ದು ನೆಮ್ಮದಿ. ಅದು ಇಲ್ಲಿ ಸಿಗ್ತಾ ಇಲ್ಲ ಯಾರಿಗೆ ಸಹ ಈ MLA ಇಂದ. ಈಗ ವ್ಯಾಕ್ಸಿನ್ ಎಲ್ಲಿ ಕೇಳಿದ್ರೆ ಸಹ ವ್ಯಾಕ್ಸಿನ್ ಇಲ್ಲ, ಸೆಕೆಂಡ್ ಡೋಸ್ ಕೊಡ್ಲಿಕ್ಕೆ ವ್ಯಾಕ್ಸಿನ್ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಈಗ. ಥ್ಯಾಂಕ್ ಯು ಲೋಬ ಅವರು ಹೇಳಿ. ಈಗ ಆಯಿತು, ನಾನು ವೆನ್ಲಾಕ್ನ ಇದಕ್ಕೆ ನಾನು ಮತ್ತೆ ಬರ್ತಾ ಇದ್ದೀನಿ. ನಾನು ಅವರು ಹೇಳಿದ ಪ್ರಶ್ನೆಗೆ, ವೆನ್ಲಾಕ್ನಲ್ಲಿ ಪಾಪ ಅಧಿಕಾರಿಗಳು, ನರ್ಸ್ಗಳು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೋವಿಡ್ ವಾರಿಯರ್ ಯಾರಿದ್ದಾರೆ ಹೌದು, ಅವರು ಎಲ್ಲ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ರಾತ್ರಿ ಹಗಲು ಅವರಿಗೆ ಪಾಪ ಆರೋಗ್ಯ ಕಾರ್ಯಕರ್ತರಿಗೆ, ಆರೋಗ್ಯ ಅಧಿಕಾರಿಗಳಿಗೆ, ವೈದ್ಯರಿಗೆ ದಿವಸ ಇದಿಲ್ಲ. ಆದರೆ ನಾನು ಒಂದೇ ವಿಚಾರ ಅಂದರೆ, ವೆನ್ಲಾಕ್ನಲ್ಲಿ ಪಾಪ ಅಷ್ಟೆಲ್ಲ ಅವರು ಒದ್ದಾಟ ಮಾಡುವಾಗ ಕೆಲವು ಮೂಲಭೂತ ಸೌಕರ್ಯದ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಅಲ್ಲಿ ಕೆಲವು ಸ್ವಲ್ಪ ಸಮಸ್ಯೆಗಳು ನನ್ನ ಗಮನಕ್ಕೂ ಬಂದಿದೆ. ಮುಖ್ಯವಾಗಿ ಈಗ ನೋಡಿ, 1ನೇ ಮಹಡಿಯಲ್ಲಿ ಅವರಲ್ಲಿ ICU ಅದು ಇದು ಜಾಸ್ತಿ ಮಾಡಬೇಕಂತ ಅಲ್ಲಿ ಹೊರಗಡೆ ಈಗ ಬೆಡ್ ಹಾಕಿದ್ದಾರೆ ICUಗೆ. ಅಲ್ಲಿ AC ಇಲ್ಲ, ಏರ್ ಕಂಡೀಷನಿಂಗ್ ಇಲ್ಲ, ಅದರಲ್ಲಿ ವೆಂಟಿಲೇಟರ್ ಹಾಕಿರ್ತಾರೆ. ಆ ವೆಂಟಿಲೇಟರ್ ಹಾಕುವಾಗ ಏರ್ ಕಂಡೀಷನ್ಸ್ ಇಲ್ಲದೆ ಹೊರಗಡೆ 1ನೇ ಮಹಡಿಗೆ ಹಾಕಿದಾಗ ಅವರು ವೈದ್ಯರು ಹೇಗೆ ಕೆಲಸ ಮಾಡೋದು? ಅದರಲ್ಲಿ
ಇಡೀ ದಿವಸ ಪಿ ಕಿಟ್ಗಳನ್ನು ಹಾಕಿ ನರ್ಸ್ಗಳು ಹೇಗೆ ಕೆಲಸ ಮಾಡುವುದು, ಮತ್ತು ಆ ಪೇಷಂಟ್ ಹೇಗೆ ಉಳಿಯುವುದು, ಈ ರೀತಿ ಆದರೆ ಮತ್ತೆ ಪೇಷಂಟ್ ಸಾಯದೇ ಇರ್ತಾರಾ? ಇಲ್ಲಿ ಇಂಥದ್ರಲ್ಲಿ ನೋಡಿ ನಾವು ರಾಜಕೀಯ ವ್ಯಕ್ತಿಗಳು ಅಥವಾ ಇದು ಆಲೋಚನೆ ಮಾಡಬೇಕು. ಪ್ರಬುದ್ಧ ಅವರು ಪಾಪ ಇದ್ದಷ್ಟರಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಬಟ್ ಏನು ಅದಕ್ಕೆ ಅವಶ್ಯಕತೆ ಇದೆ ಅದನ್ನು ನೋಡಿಬಿಟ್ಟು ಪೂರೈಸುವುದು ಜನಪ್ರತಿನಿಧಿಗಳ ಕೆಲಸ. ಲಕ್ಷ್ಮಣ್ ಅಂತ ಅದು ನಮ್ದು ಕೆಲಸ. ಅದು ನಾವು ಮಾಡದಿದ್ರೆ ತಪ್ತಾ ಇದೆ. ಇಲ್ಲಿ ಈಗ ಅದು ಬೇಗ ಮೂಲಭೂತ ಸೌಕರ್ಯಗಳನ್ನು ಕ್ರಿಯೇಟ್ ಮಾಡುವಂತ ಜವಾಬ್ದಾರಿ ನಮ್ದು ಜನಪ್ರತಿನಿಧಿಗಳು. ಏನು ಸಮಸ್ಯೆ ಇದೆ? ಒಬ್ರು ಲಕ್ಷ್ಮಣ್ ಮಂಗಳೂರು ಅಂತ ಮಾತಾಡ್ತಾ ಇದ್ದಾರೆ. ಹೇಳಿ ಲಕ್ಷ್ಮಣ್ರೆ. ಹಲೋ, ಹೇಳಿ ಲಕ್ಷ್ಮಣ್ರೆ, ಹೇಳಿ. ಸರ್, ಹಲೋ, ನಮಸ್ತೆ. ಹೇಳಿ ಸರ್. ಈಗ ಮಂಗಳೂರಿಗೆ ಸ್ಮಾರ್ಟ್ ಸಿಟಿಯನ್ನು ಯಾರು ತಂದದ್ದು ಸರ್? ಮೊನ್ನೆ ಅವರು ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ಅದು ನಮ್ಮ MP ಅವರ. ಲಕ್ಷ್ಮಣ್ರೆ, ಈಗ ಕೊರೋನಾದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಹೇಳಿದೆವು ಕೊರೋನಾ ಸುವ್ಯವಸ್ಥೆ ಬಗ್ಗೆ ಮಾತ್ರ ಮಾತಾಡೋಣ ಅಂತ. ಲಕ್ಷ್ಮಣ್ರೆ, ದಯವಿಟ್ಟು ಇನ್ನೊಮ್ಮೆ ಲೋಬರು ಬಂದಾಗ ಇದನ್ನು ಕೇಳೋಣ. ಯಾಕಂದ್ರೆ ಯಾರು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಒಳ್ಳೇದಿತ್ತು ಸರ್, ನಮಗೆ ಗೊತ್ತಾಗ್ಬೇಕಲ್ಲ. ನಾವು ಕೆಲವೊಮ್ಮೆ ಇಂತಹ ಪ್ಯಾಂಡಮಿಕ್ ಟೈಮಲ್ಲಿ ರಾಜಕೀಯವನ್ನು ಬಿಡಬೇಕು ಎನ್ನುವುದು ಲೋಬರ ಒಂದು ರಾಜಕೀಯ. ಸರ್, ಈಗ ಏನಂತ ಹೇಳಿದ್ರಿ, ಎಲ್ಲಿ ಕೂಡ ಈ ಒಳ್ಳೆ ರೀತಿಯಲ್ಲಿ ನಮ್ಗೆ ಯಾವುದೇ ರೀತಿಯ ಇದು ಸಿಗ್ತಾ ಇಲ್ಲ. ಕೊರೋನಾದಲ್ಲಿ ಆದ್ರೂ ಕೂಡ ಇದೆ, ಲಸಿಕೆ ಸಿಗ್ತಾ ಇಲ್ಲ. ಲಸಿಕೆ ನೋಡಿದ್ರೆ ಅವರು ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಅವರು ಹೇಳಿ ಯಾರು. ಆದ್ರೆ ಆ ಸ್ಮಾರ್ಟ್ ಸಿಟಿ ಬಗ್ಗೆ ಅಲ್ಲಿ ಬಿಟ್ಟು ಬಿಡೋಣ. ಸಾರಿ ಸರ್, ಲಸಿಕೆ ಬಗ್ಗೆ ಆದ್ರಿಂದ ನೋಡಿ, ಲಕ್ಷ್ಮಣ್ರೆ, ಲಸಿಕೆ ಬಗ್ಗೆ ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಹೆಚ್ಚು ಇದರಲ್ಲಿ ಪಾತ್ರ ಇಲ್ಲ. ಕೇಂದ್ರ ಸರ್ಕಾರ ಇದರಲ್ಲಿ ಎಡವಿದ್ದು ಸಂಪೂರ್ಣವಾಗಿ ಎಡವಿದೆ. ಇಷ್ಟೊಂದು ದೊಡ್ಡ ಲಸಿಕೆಯ ಎಲ್ಲ ಜವಾಬ್ದಾರಿ ಅವರದ್ದು ಅಂತ ಖಂಡಿತ. ಯಾಕಂದ್ರೆ ಅವರೇ ಮಾಡ್ಕೊಂಡಿದ್ದಾರೆ, ವಹಿಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನೂ ಕೊಡ್ಲಿಲ್ಲ. ಅದರಲ್ಲಿ ಏನು ಕೇಂದ್ರ ಸರ್ಕಾರದವರೇ ಅಲಾಟ್ಮೆಂಟ್ ಕೊಡುವುದು, ರಾಜ್ಯ ಸರ್ಕಾರಕ್ಕೂ ಅವರೇ ಅಲಾಟ್ಮೆಂಟ್ ಕೊಡುವುದು, ಎಲ್ಲವೂ ಕೂಡ ಅವರೇ ಮಾಡುವುದರಿಂದ ರಾಜ್ಯ ಸರ್ಕಾರ ಮೊದಲೇ ಕೇಂದ್ರ ಸರ್ಕಾರ ಏನು ಈಗ ಬಿಟ್ಟಿದೆ. ಈಗ ತಮಿಳುನಾಡು ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಅವರು ನೇರವಾಗಿ ಟೆಂಡರ್ ಹಾಕಿ ಅಂತಾರಾಷ್ಟ್ರ ಮಟ್ಟದ ಟೆಂಡರ್ ಹಾಕಿ ಪರ್ಚೇಸ್ ಮಾಡುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ನಮ್ಮ ಇವರು ಡಾಕ್ಟರ್ ಅಶ್ವಥ್ ನಾರಾಯಣರವರು ಅವರೆಲ್ಲ ಈಗ ಟೆಂಡರ್ದ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಅದೇ ಹೇಳುದು ನಾನು, ಇದೆಲ್ಲ ಯಾವಾಗ ಆಗ್ಬೇಕಾಗಿತ್ತು? ಈಗಲ್ಲ, ಇದು ಯಾವಾಗ ಕೋವಿಡ್ ಆರಂಭವಾಗಿದೆ. ನಮ್ಮ ಹತ್ರ ಯಾವಾಗ ಸಾಕಷ್ಟು ಲಸಿಕೆ ಇಲ್ವಾ, ಲಸಿಕೆ ಉತ್ಪಾದನೆ ಮಾಡುವಂತ ಘಟಕಗಳು ಇಲ್ವಾ, ಕೇಂದ್ರ ಸರ್ಕಾರ ಹೆಚ್ಚೆಚ್ಚು ಈಗ ಸುಮಾರು 60-70 ಕಂಪನಿಗಳು ನಮ್ಮ ಕಾರ್ಖಾನೆಗಳು ನಮ್ಮ ಇಂಡಿಯಾದಲ್ಲಿ ಇದೆ, ಲಸಿಕೆ ತಯಾರು ಮಾಡು ಬೇರೆ ಬೇರೆ. ಅಂಥವರಿಗೆ ನಾವು ಲೈಸೆನ್ಸ್ ಕೊಟ್ಟು ಅದ್ರಿಗೆ ಕೇಂದ್ರ ಸರ್ಕಾರ ಬೇಕಾದ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ನೀವು ಲಸಿಕೆ ಉತ್ಪಾದನೆ ಮಾಡಿ ಅಂತ ಮಾಡಿದ್ರೆ ಅದು ಕರೆಕ್ಟ್ ಇತ್ತು. ಅದು ಮಾಡಿಲ್ಲ. 2 ಮಂದಿಗೆ ಅವ್ರಿಗೆ ಅವಕಾಶ ಕೊಟ್ಟರು. ಅವ್ರು ಎಷ್ಟು ಉತ್ಪಾದನೆ ಮಾಡಿ, ಅದರಲ್ಲಿ ಈಗ ಒಬ್ರು CEO ಬಿಟ್ಟು ಇದಕ್ಕೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ಗೆ ಹೋಗಿಬಿಟ್ರು. ಅವರು ಇದು ವರ್ಕ್ ಪ್ರೆಷರ್ ನನಗೆ ಬೇಡವೇ ಬೇಡ ಅಂತ. ಈಗ ಅನಿಲ್ ಮಂಗಳೂರು ಅಂತ ಮಾತಾಡ್ತಾರೆ. ಹೇಳಿ ಅನಿಲ್ ರೇ. ಹಲೋ ಹಲೋ ಅನಿಲ್ ರೇ, ಹೇಳಿ. ನಮಸ್ತೆ ಸರ್. ನಾನು ಕೇಳ್ತಾ ಇರೋದು, ಈಗ ಲಸಿಕೆಗೆ ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗ ನಮ್ಗೆ ಈ ಲಸಿಕೆ ಅಂತ ಹೇಳ್ತಾ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ಲ ಸರ್ ಆಕ್ಚುಲಿ ಇರೋದು. ಈಗ ಈ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ಲಿ ನಮ್ಗೆ ಖಾಲಿ ಅಲೋಪತಿಗೆ ಡಿಪೆಂಡ್ ಮಾಡೋದಕ್ಕಿಂತ ಆಯುರ್ವೇದಿಕ್ ಅಥವಾ ಟೆಂಪರರಿ ಟೈಮ್ ಬೀಯಿಂಗ್ ಜನತೆಗೆ ಒಂದು ಧೈರ್ಯ ತುಂಬುವ ಒಂದು ಕೆಲಸ ಮಾಡ್ಬೋದಲ್ಲ ಎಲ್ಲ ನಮ್ಮ ಆಡಳಿತ ಪಕ್ಷದವರಿಗೆಲ್ಲ ಕೂಡ. ಒಪ್ಪಿದೆ. ಈ ಗೊಂದಲ, ಜನ ಕ್ಯೂ ನಿಲ್ಲೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ ಟೈಮ್ ಬೀಯಿಂಗ್ ತಾವು ಹೇಳುದು ಕರೆಕ್ಟ್. ಹೋಮಿಯೋಪತಿಯಲ್ಲಿ ಆಯುರ್ವೇದದಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಇದೆ. ಆದರೆ ಪ್ರೂವನ್ ಆಗಿ ಓಪನ್ ಆಗಿ ಅದನ್ನು 100% ಇದೆ ಅಂತ ಹೇಳುವಷ್ಟು, ಎಲ್ಲರೂ ಪ್ರೊಪಗೇಟ್ ಮಾಡುವಷ್ಟು ಧೈರ್ಯ ಇದೆಯಾ ನನಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ವೈಜ್ಞಾನಿಕವಾಗಿ ಅವ್ರು ಪ್ರೂವ್ ಮಾಡಿ ಈಗ ಈ ಲಸಿಕೆಯಿಂದ ಹೇಗೆ ಅಲೋಪತಿಕ್ನಲ್ಲಿ ಕ್ಯೂರಿಂಗ್ ಇದೆ ಅಂತ ಹೇಳುವಾಗ ನೀವು ಅದನ್ನೆಲ್ಲ ಬಿಟ್ಟು ನೀವು ಆಯುರ್ವೇದದಲ್ಲಿ ಮಾಡಿ ನಾಳೆ ಅದು ಸಕ್ಸಸ್ ಆಗದಿದ್ದರೆ ಅಥವಾ ಹೋಮಿಯೋಪತಿ ಮಾಡಿ ಅದು ಇಮ್ಯುನಿಟಿ ಬಿಲ್ಡಿಂಗ್ ಇದೆ, ಬೇಕಾದಷ್ಟಿದೆ. ಆದ್ದರಿಂದ ಅದರ ಬಗ್ಗೆ ನಾವು ಹೇಳಲಿಕ್ಕೆ ಆಗೋಲ್ಲ.
ಅದು ಅವರಿಗೆ ತಜ್ಞರಿಗೆ ಬಿಟ್ಟಿರುವಂಥ ವಿಚಾರ. ಅನಿಲ್ ರೇ, ಧನ್ಯವಾದ ಅನಿಲ್ ರೇ. ನಾನೇನು ಹೇಳಿದೆ ಅಂದರೆ ಕೇಂದ್ರ ಸರ್ಕಾರ ಆಗಲಿ ಲಸಿಕೆಯನ್ನು ಉತ್ಪಾದನೆ ಮಾಡುವ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಒಂದು ಆರಂಭದಲ್ಲಿ ಈಗ ಹೇಳ್ತಾರೆ ನಮ್ಮವರು ಮುಂದೆ ಬಂದಿಲ್ಲ ಅದಕ್ಕೋಸ್ಕರ ನಾವು ಎಕ್ಸ್ಪೋರ್ಟ್ ಇದೆಲ್ಲ ಸರಿಯಲ್ಲ. ಜನ ನಮ್ಮವರು ಬಡವರಿದ್ದಾರೆ, ಕಡಿಮೆ ಇರಬಹುದು, ಅದನ್ನು ವಿಶ್ವಾಸವನ್ನು ತುಂಬಿಸಿ ಜನರಿಗೆ ಹೇಳಿಕೊಡುವಂಥ ಜವಾಬ್ದಾರಿ ಸರ್ಕಾರದ್ದು. ಒಂದು ಅವರು ಜನ ತೆಕ್ಕೊಳ್ಳಿಲ್ಲದಿದ್ದರೂ ಕೂಡ ದಾಸ್ತಾನು ಇಡುವಂಥದ್ದು ಜಾಗ್ರತೆ ಸಹ ಮಾಡ್ಬೋದಿತ್ತು. ನಾನು ನಿನ್ನೆಲ್ಲ ಪೇಪರ್ನಲ್ಲಿ ಓದ್ತೀನಿ ಅದು ಜನ ಮುಂದೆ ಬಂದಿಲ್ಲ ಅದಕ್ಕೋಸ್ಕರ ನಾವು ಎಕ್ಸ್ಪೋರ್ಟ್ ಮಾಡಿದೆವು, ದಾನ ಮಾಡಿದೆವು, ಮತ್ತು ಉತ್ತಮ ಸಂಬಂಧಗಳನ್ನು ನೆರೆ ದೇಶಗಳಲ್ಲಿ ಮಾಡಬೇಕು ಅಂತ. ನೋಡಿ, ಭೂತಾನ್ ಇದೆ ನಮಗಿಂತ ಪಾಪ ಚಿಕ್ಕ ಕಂಟ್ರಿ, ಅದು ಅದರಲ್ಲಿ 100% ಲಸಿಕೆ ಮಾಡಿದ್ದಾರೆ ಅವರು. ನಮ್ಮ ಜಿಲ್ಲೆ ಅಷ್ಟು ದೊಡ್ಡದು, ನಮ್ಮ ಜಿಲ್ಲೆ ಅಷ್ಟು ದೊಡ್ಡದು ಇರಲಿಕ್ಕಿಲ್ಲ. ಭೂತಾನ್ನಲ್ಲಿ ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲ ಕಡೆಯಲ್ಲಿ ಇಷ್ಟು ಕೊರೋನಾ ಇತ್ತು, ಅವರು ಎಲ್ಲರೂ ಅವರಿಗೆ ಲಸಿಕೆ ಅನೌನ್ಸ್ ಮಾಡಿದ್ದಾರೆ ನೀವು ಇನ್ನು ಮಾಸ್ಕ್ ಹಾಕಬಾರ್ದು ಅಂತ. ಎಲ್ಲ ಕಡೆಯಲ್ಲಿ ನಮ್ಮಲ್ಲಿ ಯಾವ ಪ್ಲಾನಿಂಗ್ ಇದೆ? ಅವರೆಲ್ಲ ಅಷ್ಟು ಮಾಸ್ ಲಸಿಕೆ ಕೊಡುವಂಥ ಸಮಯದಲ್ಲಿ ನಮ್ಮಲ್ಲಿ ಯಾವ ಪ್ಲಾನಿಂಗ್ ಮಾಡಿಕೊಂಡ್ರು? ನಾವು ಹೇಳಿಕೆ ರಾಜಕೀಯ ಮಾತಾಡ್ಲಿಕ್ಕೆ ಹೋದರೆ ಸುಮಾರಿದೆ, ಅದು ಬೇಡ. ಆದರೆ ನಾವು ತಪ್ಪಿದ್ದೇನೆಂದರೆ ನಮ್ಮ ಎಕ್ಸ್ಪೋರ್ಟ್ ಬಗ್ಗೆ ಇದೆಲ್ಲ ಮಾಡಿದ ತಪ್ಪದು. ಅದರ ಬದಲಿಗೆ ಕೇಂದ್ರ ಸರ್ಕಾರ ಈಗ ನೋಡಿ, ಸುಪ್ರೀಂ ಕೋರ್ಟು ಮೊನ್ನೆ ಇಂಟರ್ವ್ಯೂನ್ ಆಯಿತು ನಮ್ಮ ಆಕ್ಸಿಜನ್ ಸಪ್ಲೈಸ್ನಲ್ಲಿ. ಒಂದು ಬ್ರೇಕ್ ಬಿಫೋರ್ ನ್ಯೂಸ್ ಲೈವ್ ಅಲ್ಲಿ ನಾವಿದ್ದೇವೆ. JR ಲೋಬ್ ಅವರು ನಮ್ಮೊಟ್ಟಿಗಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಕೊರೋನಾ ಹೇಗೆ ನಿಭಾಯಿಸಬಹುದಿತ್ತು ಎನ್ನುವ ಬಗ್ಗೆ ನಾವು ಚರ್ಚೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ರಾಜಕೀಯ ಇಲ್ಲ ಎನ್ನುವುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಾ ಒಂದು ಬ್ರೇಕ್ ತಗೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಟ್ಟಿಗೆ ನೋಡ್ತಾ ಇರಿ V4 ನ್ಯೂಸ್ ಲೈವ್. ಒಂದು ಬ್ರೇಕ್.
ಸ್ವಾಗತ ವೀಕ್ಷಕರೇ. ನಮ್ಮ ನಡುವೆ ನಮ್ಮ JR ಲೋಬ್ ಅವರಿದ್ದಾರೆ, ಮಾಜಿ ಶಾಸಕರು. ಆದರೆ ಅದಕ್ಕಿಂತ ಜಾಸ್ತಿ ಅವರು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಬಹಳ ಉತ್ತುಂಗಕ್ಕೇರಿ ತನ್ನ ಛಾಪನ್ನು JR ಲೋಬ್ ಅಂದರೆ ಹೀಗೆ ಎನ್ನುವುದನ್ನು ಗೊತ್ತಿದ್ದವರು. ಅವರು ಕೊರೋನಾ ಸುವ್ಯವಸ್ಥೆ ಹೇಗೆ ಮಾಡಬಹುದು ಎನ್ನುವುದು ಯಾವುದೇ ಕ್ರಿಟಿಸಿಸಮ್ ಮಾಡದೆ ನಮ್ಮ ನಡುವೆ ಆ ಆಲೋಚನೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಹೇಳಿ, ಸುಪ್ರೀಂ ಕೋರ್ಟ್ ನೋಡಿ ಡೈರೆಕ್ಷನ್ ಬಗ್ಗೆ ನೋಡಿ, ಸುಪ್ರೀಂ ಕೋರ್ಟ್ ನನಗೆ ನೋಡಿ, ಕಾರ್ಯಾಂಗದ ಕೆಲಸ, ನ್ಯಾಯಾಂಗ ಇದು ಮತ್ತು ಶಾಸಕಾಂಗದ ಕೆಲಸ, ಅದರಲ್ಲಿ ನಾರ್ಮಲಿ ಅಂದರೆ ಎಲ್ಲವೂ ಕೂಡ ಇಂಡಿಪೆಂಡೆಂಟ್ ಬಾಡೀಸ್, ಅದು ನಮ್ಮ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ. ನ್ಯಾಯಾಂಗ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಇದೆ. ನ್ಯಾಯಾಂಗ ಯಾವಾಗ ಇಂಟರ್ಫಿಯರ್ ಆಗೋದು? ಕಾರ್ಯಾಂಗ ಮತ್ತು ಶಾಸಕಾಂಗ ಫೇಲ್ಯೂರ್ ಆದರೆ ಮಾತ್ರ, ಫೇಲ್ಯೂರ್ ಆದರೆ ಮಾತ್ರ ನ್ಯಾಯಾಂಗ ಇಂಟರ್ಫಿಯರ್ ಆಗ್ತದೆ. ಈಗ ಆಯಿತು. ಉಮೇಶ್ ಅವರೇ ಹೇಳಿ, JR ಲೋಬ್ ಅವ್ರ ಹತ್ರ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ರಾಜಕೀಯದಲ್ಲಿ ನಡೆಯುವ ದಾರಿ, ಕುಡಿಯುವ ನೀರು, ಅನಾರೋಗ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಈ ಮೂರರಲ್ಲಿ ರಾಜಕೀಯ ಇರಬಾರ್ದಂತೆ. ಸರಿ ಹೇಳಿ. ಆದ ಕಾರಣದಿಂದ ನೀವು ಅಂತದನ್ನೆಲ್ಲ ಮೀರಿ, ನಿವೃತ್ತಿ ವಯಸ್ಸಾದ್ರೂ ಕೂಡ ನಿಮ್ಗೆ ವಯಸ್ಸಿಗೆ ಮೀರಿದಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಸರ್. ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ವಯಸ್ಸು ಅಡ್ಡ ಬರುವುದೇ ಇಲ್ಲ. ಮಾಡ್ತಾ ಇದ್ದೀರಾ. ನಿಮ್ಗೆ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳು ಸರ್, ನೀವು ಮಾಡ್ತಾ ಇರ್ತಕ್ಕಂಥ ಸೇವೆಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ಮತ್ತೆ ಸರ್ ಫೀಲ್ಡ್ ಅಲ್ಲಿ ಇರೋದು ಸರ್, ನಮ್ಗೆ ಈ ವರ್ಷ 8 ತಿಂಗಳು ಹೊಯ್ಗೆ ಇರ್ಲಿಲ್ಲ. ಆ 8 ತಿಂಗಳು ಕನ್ಸ್ಟ್ರಕ್ಷನ್ ವರ್ಕ್ ನಡೆಯದೇ ಇತ್ತು. ಆ ನಂತರ ಕೊರೋನಾ ಬಂತು. ಮತ್ತೆ ನಾಳ್ದು ಜೂನ್ 15ರ ನಂತರ ಮತ್ತೆ ಬಂದ್ ಮಾಡ್ತಾರೆ ಹೊಯ್ಗೆ. ನೀವು ಏನು ಕೆಲಸ ಮಾಡ್ತೀರಿ ಉಮೇಶ್? ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕ್ಸ್. ಅಂದ್ರೆ ನಮ್ಮ ಸಾವಿರಾರು ಜನ ವರ್ಕರ್ ಇದ್ದಾರಲ್ಲ ಸರ್, ಅವರಿಗೋಸ್ಕರ ಈ ಸಲ ಒಂದು ನಾವು ಹೊಯ್ಗೆಯನ್ನ ಬಂದ್ ಮಾಡೋದಾಗಿ ಒಂದು ಮಾಡ್ಬೇಕು ಸರ್. ಹೇಳಿದ್ರೆ ಮೊದ್ಲೇ ನಮ್ಗೆ ವರ್ಕರ್ಸ್ ಇಲ್ಲ. ಅಂತ ಒಂದು ಪ್ರಯತ್ನವನ್ನ ನೀವು ಮತ್ತು ನಿಮ್ಮ ಪಕ್ಷದ ವತಿಯಿಂದ ಈ ಸಲ ಒಂದು DC-ಗೆ ಮನವರಿಕೆ ಮಾಡಬೇಕಂತ ನಮ್ಮ ವಿನಮ್ರ ವಿನಂತಿ ಸರ್. ಖಂಡಿತವಾಗಿ ಉಮೇಶ್ ಅವರೇ, ಒಳ್ಳೆಯ ಸಲಹೆ ತಾವು. ನಾನು ಸಿವಿಲ್ ಕಾಂಟ್ರಾಕ್ಟ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸೆಕ್ರೆಟರಿ ಆಗಿ ಮಾತಾಡ್ತಾ ಇದ್ದೇನೆ. ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ ಸರ್. ಈ ಸಲ ದಯವಿಟ್ಟು ನೀವೊಂದು ಇದಕ್ಕೆ DC ಹತ್ರ ಮನವರಿಕೆ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಉಮೇಶ್ ಅವರೇ, ನೀವು ಹೇಳಿದ್ದು ವಿಚಾರ ನಿಜಕ್ಕೂ ಸರಿಯಾಗಿದೆ. ಯಾಕಂದರೆ ಎಷ್ಟೋ ಈಗ ಲಾಕ್ಡೌನ್ ಮಾಡಿದರೂ ಕೂಡ ಅದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರೂ ಕೂಡ ಈ ಜನ ಎಲ್ಲ ಹೆದರಿ ಲಾಕ್ಡೌನಿಂದ ವಾಪಸ್ ಎಲ್ಲ ಹೋಗಿ ಹಲವು ಸಮಸ್ಯೆಗಳಿವೆ. ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಕಂಟಿನ್ಯೂ ಅಂದರೂ ಆಗುವಂಥ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಮತ್ತೆ ಹೊಯ್ಗೆ ಅವ್ರು ಹೇಳುವಾಗ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಭಾಳಷ್ಟು ಹಿಂದೆ ಸಮಯ ತೆಕ್ಕೊಂಡ್ರು. ಈಗ ಸ್ವಲ್ಪ ಹೊಯ್ಗೆ ಸಿಗುವಂತಾಗ ಈ ಸಮಸ್ಯೆ ಆಯಿತು. ಈ ರೀತಿ ಆದರೆ ಏನಾಗೋದು? ಅದು ಅವ್ರು ಹೇಳೋದು ಸರಿ ಇದೆ. ಅದು ಸಪ್ರೇಟ್ ಆಗಿ ಮನಿ ಸರ್ಕ್ಯುಲೇಷನ್ ಹೇಗೆ ಅಂತ ಹೇಳ್ತಾ ಇದ್ರಿ. ಆ ಲೇಬರಿಗೆ ಹಣ ಕೊಟ್ಟರೆ ಅವರು ಸಣ್ಣ ಸಣ್ಣ ಜೀನ್ಸ್ ಅಂಗಡಿಗೆ ಹೋಗ್ತಾರೆ, ಅಲ್ಲಿಂದ ಪುನಃ ಅಂಗಡಿಗಳಿಗೆ ಬರ್ತದೆ. ಅದು ಮನಿ ಸರ್ಕ್ಯುಲೇಷನ್ ಹಾಗೆ. ಇದನ್ನು ನಿಜವಾದ ಸಮಸ್ಯೆ. ಅದನ್ನು ಖಂಡಿತವಾಗಿ ಉಮೇಶ್ ಅವರೇ, ನಾನು ಸಾಧ್ಯವಾದ ಮಟ್ಟಿಗೆ ಎಲ್ಲಿಗೆ ನಮಗೆ ಅವಕಾಶ ಇದೆ ಅದನ್ನು ಎತ್ತಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿ. ಮನೋಹರ್ BC ರೋಡ್ ಅಂತ ಮಾತಾಡ್ತಾರೆ. ಹೇಳಿ ಮನೋಹರ್. ಸರ್ ನಮಸ್ತೆ. ನಮಸ್ಕಾರ. ಲೋಬ ಸರ್ಗೆ ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಈಗ ಎಲ್ಲರೂ ಹೇಳ್ತಾರೆ ಈಗ ಲಸಿಕೆ ಶಾರ್ಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆಯಿಂದ. ನಾನು ಹೇಳುವ ಪ್ರಕಾರ ಇದು ನಮ್ಮ ದೇಶವನ್ನು ಛಿದ್ರ ಮಾಡುವ ಶಕ್ತಿಗಳು ಇದಕ್ಕೆ ಒಂದಾಗಿದ್ದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಇದಕ್ಕಿಂತ ಕೊರೋನಾ 2ನೇ ಅಲೆ ಬರುವ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಲಸಿಕೆ ಕೊಡ್ತಾ ಇದ್ರು, ತಗೊಳ್ಳುವ ಜನವೇ ಇರ್ಲಿಲ್ಲ. ಯಾಕೆ ಕಾರಣ? ಹಲೋ, ಹೇಳಿ ಹೇಳಿ, ನೀವು ಹೇಳಿ, ಕೇಳ್ತಾ ಇದೆ. ಇದ್ರ ಮೇಲೆ ಅಪನಂಬಿಕೆ ಹುಟ್ಟಿಸಿದ್ದಾರೆ ಜನರಲ್ಲೆಲ್ಲ. ಈಗ ಒಂದು ಲಸಿಕೆ ಉತ್ಪಾದನೆ ಮಾಡ್ಬೇಕಿದ್ರೆ ಬೇಡಿಕೆ ಇರ್ಬೇಕಲ್ಲ ಸರ್? ಸರಿ, ಒಪ್ಕೊಂಡೆ. ಬೇಡಿಕೆ ಇರ್ಬೇಕು. ಬೇಡಿಕೆಯನ್ನು ಪೂರೈಸುವಷ್ಟು ನಾವು ಅದರ ಸಾಮರ್ಥ್ಯವನ್ನು ನಾವು ಹೊಂದಿರ್ಬೇಕು. ಇವಾಗ ಏನ್ ಮಾಡಿದ್ದಾರೆ, ಅಪನಂಬಿಕೆ ಹುಟ್ಟಿಸಿ ಲಸಿಕೆ ತಗೊಳ್ಳೋವರೇ ಇಲ್ಲ. ನಾನು ನೋಡಿದೆ ಕ್ಯಾಂಪಲ್ಲೆಲ್ಲ, ಇಡೀ ದಿವಸ ಕ್ಯಾಂಪಲ್ಲಿ ಹೇಗಿದ್ರು 3-4 ಮಂದಿ ಬರ್ತಾ ಇದ್ರು. ಈಗ 2ನೇ ಅಲೆ ಜೋರು ಆಗುವ ಸಮಯದಲ್ಲಿ ಏನ್ ಮಾಡಿದ್ದಾರೆ ಇವರು? ನೀವು ಏನು ಕೆಲಸ ಮಾಡ್ತೀರಿ ಹೇಳಿ ಉಮೇಶ್? ಯಾರು ಸರ್? ನೀವು ಏನು ಕೆಲಸ ಮಾಡ್ತೀರಿ ಆರೋಗ್ಯ ಇಲಾಖೆಯಲ್ಲಿ? ಕ್ಯಾಟರಿಂಗ್ ಅಲ್ಲಿ ಇದ್ದೀರಿ ನೋಡಿ. ಥ್ಯಾಂಕ್ ಯು, ಅವರು ಜವಾಬ್ ಕೊಡ್ಲಿ. ಥ್ಯಾಂಕ್ ಯು. ಈಗ ಕರೆಕ್ಟ್ ನೀವು ಯೋಗೀಶ್ ಅವರೇ, ಜನ ಅಪನಂಬಿಕೆಯಲ್ಲಿ ಇರ್ತಾರೆ. ನೋಡಿ, ಜನ ಬುದ್ಧಿವಂತರಾಗಿದ್ದರೆ ಎಲ್ಲವರು ಜನರೇ ಮಾಡ್ತಿದ್ರು. ಸರ್ಕಾರ ಅಂತ ಇರುವುದು ತಾಯಿ ತಂದೆ ಇದ್ದಾಗೆ. ಯಾವಾಗ ಜನ ಅಪನಂಬಿಕೆಯಲ್ಲಿ ಇದ್ದರೂ ಕೂಡ ಈಗ ಸರ್ಕಾರದಿಂದಾಗೇನು
ಅವರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನೋಡ್ತಾರೆ. ಅದರಲ್ಲಿ ಅವರು ಬೇರೆ ದೇಶಗಳಲ್ಲಿ ಹೇಗೆ ನಡೀತದೆ ಇದೆಲ್ಲ ವಿಚಾರ ಅವ್ರಿಗೆ ಗೊತ್ತಿರ್ತದೆ. ಅದನ್ನು ನಮ್ಮ ಜನರಿಗೆ ಬುದ್ಧಿ ಹೇಳಿ ತಿಳಿ ಹೇಳಿ ಆಯಿತು ಜನ ಆಗಲೂ ಒಪ್ಪೋದಿಲ್ವಾ, ಮುಂದೆ ಆದರೂ ಒಂದು ಸಾರಿ ಸರಿಯಾಗ್ಬೋದು ಅಂತ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮುಂದಾಲೋಚನೆಯಾಗಿ ಮಾಡಿ ಇಡಬೇಕು. ಇವತ್ತಲ್ಲ ನಾಳೆ ಜನ ಒಪ್ತಾರೆ, ಆವಾಗ ನನ್ನ ಹತ್ರ ಏನು ಪರಿಸ್ಥಿತಿ ಅಂತ. ಅದನ್ನು ಮಾಡಿಲ್ಲ ಅಂತ ನಾನು ಹೇಳ್ತಾ ಇರುವುದು. ಸ್ಟಾಕ್ ಇಲ್ಲ ಅಂತ, ಸ್ಟಾಕ್ ಇಲ್ಲ ಅಥವಾ ಪ್ರೊಡಕ್ಷನ್ಗೂ ಕೆಪಾಸಿಟಿ ಇಲ್ಲ. ಎಲ್ಲಿದೆ ನಮ್ಮಲ್ಲಿ ಇವತ್ತಿಗೆ? ಇವತ್ತು ಘೋಷಣೆ ಮಾಡಿದ್ರು ಮೇ 1ರಿಂದ 18 ವರ್ಷದ ಮೇ ಕೊಡ್ತೀವಿ ಅಂತ. ಪುನಃ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ. ಇಡೀ 60 ಇದಕ್ಕೆ 2 ನೋಡಿ ಮೊನ್ನೆ ಅಫಿಡವಿಟ್ ಸಲ್ಲಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ. 18ರಿಂದ 44ಕ್ಕೆ ನಾವು ಕೊಡಬೇಕಾದ್ರೆ ನಮಗೆ ಲಭ್ಯತೆ ಇರುವುದು 2 ಕೋಟಿ ಮಾತ್ರ ಲಸಿಕೆ ಅಂತ. 80 ಕೋಟಿ ಜನಸಂಖ್ಯೆ ಇದೆ, ಇದರಲ್ಲಿ 2 ಕೋಟಿ ಲಸಿಕೆ ಲಭ್ಯ ಇದೆ ಅಂತ ಹೇಳಿದ್ರೆ ಯಾವಾಗ ಕೊಡುವುದು ಇದು? ಪರಿಸ್ಥಿತಿ ಬಿಟ್ಲ ಅಂತ ಕಾಲ್ ಮಾಡ್ತಾ ಇದ್ದಾರೆ. ಹೇಳಿ ಹಾಮಿದ್ರೆ. ದೊಡ್ಡ ಖಾಸಗಿ ಆಸ್ಪತ್ರೆಗಳ ಆಡಳಿತ ಸಮಿತಿಯೊಂದಿಗೆ ಸರ್ಕಾರವು ಮಾತುಕತೆ ನಡೆಸುವ ಮೂಲಕ ಅಂತ ಆಸ್ಪತ್ರೆಗಳಲ್ಲಿ ಈ ಕೊರೋನಾ ರೋಗಕ್ಕೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ರೂಪಿಸಬಾರದೇಕೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಖಂಡಿತವಾಗಿ ಸರಿಯಾದ ಇದು ನೋಡಿ, ಕೊರೋನಾ ಅಂದ್ರೆ ಈಗ ಸಮಸ್ಯೆ ಅದು ಸಾರ್ವಜನಿಕ ಕೊರೋನಾ ಎನ್ನುವುದು ಸಾರ್ವತ್ರಿಕ ಸಮಸ್ಯೆ. ಇದು ಈಗ ಅದರಲ್ಲಿ 2 ವಿಭಾಗ ಮಾಡ್ಬೋದು. ಈಗ ನಮ್ಮ ಹತ್ರ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, BPL ಕಾರ್ಡ್ನವರು ಇದ್ದಾರೆ, ಅವರೆಲ್ಲ ಇದ್ದಾರೆ. ಮತ್ತೆ ದೊಡ್ಡವರು ಇದ್ದಾರೆ. ದೊಡ್ಡವರು ಅವರಿಗೆ ವಿಚಾರ ಅದು ಬೇರೆ. ಅವರಿಗೆ ಖಾಸಗಿಯಲ್ಲಿ ಆಗಲಿ ಎಲ್ಲಿ ಆಗಲಿ ಮುಫತ್ತಾಗಿ ಅದು ಸಿಗುವಂಥ ವ್ಯವಸ್ಥೆ. ಇವತ್ತಿನ ಪರಿಸ್ಥಿತಿ ಏನಂದರೆ ಖಾಸಗಿಯಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟರೂ ಕೂಡ ಅಷ್ಟು ಖರ್ಚು ಮಾಡಿದ್ರ ನಂತರ ಅವನು ಯಶಸ್ವಿಯಾಗಿ ಹೊರಗೆ ಬರ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ. ಅಷ್ಟು ಅವರು ಆ ರೋಗಿಗೆ ಒಬ್ಬರಿಗೆ ಇಬ್ಬರಿಗೆ ಖರ್ಚು ಮಾಡಿದ ನಂತರ ಅವರು ವಾಪಸ್ ಹೊರಗೆ ಬಂದಾಗ ಪರಿಸ್ಥಿತಿ, ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು ನೋಡಿ. ನಿಯೋಜಿತ ಒಂದು ಅಧಿಕಾರಿಯಲ್ಲಿ ಇರ್ತಾರೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ. ಹೌದು, ಈಗ ಅದು ನಿಮಗೆ ಬೆಡ್ ಸಿಸ್ಟಮ್ ಅದನ್ನೆಲ್ಲ ನೋಡ್ಲಿಕ್ಕೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರವಾಗಲಿ ಕೊರೋನಾದ ಬಗ್ಗೆ ಜನರಿಗೆ ಸಾರ್ವತ್ರಿಕವಾಗಿ ಈ ಒಂದು ಆರೋಗ್ಯವನ್ನು ಇದು ಮೆಡಿಕಲ್ ಫೆಸಿಲಿಟಿ ಸಿಗ್ಲಿಕ್ಕೆ ಮುಫತ್ತಾಗಿ ಆಗಲಿ ಏನು ವ್ಯವಸ್ಥೆ ಮಾಡಿದೆ? ನಮ್ಮ ಯಾವುದೇ ಇದರಲ್ಲಿ ಕೂಡ ಯಾವುದು ಸ್ಕೀಮ್ನಲ್ಲೂ ಕೂಡ ಯಾವುದೂ ಸ್ಕೀಮ್ ಇದೆಲ್ಲ ಮರೆತು ಇತ್ತು ನನಗೆ. ಆ ಯಾವುದೇ ಸ್ಕೀಮ್ನಲ್ಲೂ ಕೂಡ ಅದು ಪಡೀಬೇಕಾದ್ರೆ ಶತಪ್ರಯತ್ನಗಳು ಮಾಡಬೇಕು. ಆಯುಷ್ ಸ್ಕೀಮ್ನಲ್ಲಿ ನೋಡಿ. ಹೀಗಿರುವಾಗ ಇದು ಸರ್ಕಾರ ಎನ್ನುವುದು ನಾನು ಪದೇ ಪದೇ ಹೇಳ್ತಾ ಇರೋದು ತಂದೆ ತಾಯಿ ಇದ್ದ ಹಾಗೆ. ಆದ್ದರಿಂದ ಜನರ ಬಗ್ಗೆ ತಂದೆ ತಾಯಿ ಇದ್ದ ಹಾಗೆ. ಬೇರೆ ದೇಶಗಳಲ್ಲಿ ಏನಂದರೆ ಸಂಪೂರ್ಣವಾಗಿ ನಾನು ನೋಡಿದ್ದೀನಿ ಅಷ್ಟು ನಮಗೆ ನಮ್ಮ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಪಾಶ್ಚಾತ್ಯ ದೇಶದಲ್ಲಿ ನಿಮಗೆ ಕೆಲಸ ಇಲ್ವಾ, ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಇದು ಕೊಡ್ತಾರೆ, ನಿಮಗೆ ಸಂಬಳ ಕೊಡ್ತಾರೆ, ಮನೆಯಲ್ಲಿ ಕೂತ್ಕೊಂಡು ಇದು ಮಾಡಿ. ಆಸ್ಪತ್ರೆ ಆದರೆ ಮುಫತ್ತಾಗಿ ಇದು ಕೊಡ್ತಾರೆ. ಇಲ್ಲಿ ಅಷ್ಟು ಎಲ್ಲ ಕೊಡ್ಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ಜನರ ಒಂದು ಆಸ್ಪತ್ರೆಯ ಒಂದು ವ್ಯವಸ್ಥೆ ಆದರೂ ಮಾಡಬೇಕಲ್ಲ. ಇವತ್ತು ಬೆಡ್ಗಳಿಲ್ಲ, ಆಕ್ಸಿಜನ್ ಇಲ್ಲ, ಜನ ಆಕ್ಸಿಜನ್ ಇಲ್ಲದೆ ಸಾಯ್ತಾರೆ. ನಾನು ಅಲ್ಲಿಗೇನೆ ಪುನಃ ವಾಪಸ್ ಬರ್ತಾ ಇದ್ದೆ. ನಾನು ಸುಪ್ರೀಂ ಕೋರ್ಟ್ ರಾಜೇಶ್ ಭಟ್ ಅಂತ ಮಾತಾಡ್ತಾರೆ. ಹೇಳಿ ರಾಜೇಶ್ ಭಟ್ರೆ, ಮಂಗಳೂರಿನಿಂದ. ನಮಸ್ತೆ. ನಮಸ್ಕಾರ. MLA ಸಾಹೇಬ್ರ ಹತ್ರ ಮಾತಾಡ್ಲಿಕ್ಕೆ. ನಮಸ್ತೆ, ಹೇಳಿ ಸರ್. ನಮಸ್ತೆ ಸರ್. ಮೊದಲಾಗಿ ನಿಮಗೆ ಬಹಳ ಒಂದು ಧನ್ಯವಾದ ಹೇಳಲಿಕ್ಕೆ ನಾನು ಮಂಗಳೂರು ಜನತೆಯ ಪರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್. ನಮಸ್ತೆ. ಯಾಕೆಂದ್ರೆ ನೀವು ಮಾಡಿದಂತಹ ಸೇವೆ ಆಂಬ್ಯುಲೆನ್ಸ್ ಇಂದ ತುಂಬಾ ಜನರಿಗೆ ನಮಗೆ ಬಹಳ ಸಹಕಾರಿಯಾಯಿತು. ಥ್ಯಾಂಕ್ ಯು. ಇವತ್ತು ನಿನ್ನೆ ಕೊಟ್ಟ ಆಂಬ್ಯುಲೆನ್ಸ್ ಅಲ್ಲ, ಇವತ್ತು ಕೊಟ್ಟಿದ್ದ ಮೊನ್ನೆ. ಅದರಿಂದ ನಮಗೆ ಒಬ್ರು ಬಹಳ ಸೀರಿಯಸ್ ಇದ್ದವರು, ಅವರಿಂದಾಗಿ ಒಂದು ಬದುಕಿದಂತಾಯ್ತು ಸರ್. ಓಹೋ, ರಿಯಲಿ? ಓ ಸರ್, ನಿಮಗೆ ಚಪ್ಪಾಳೆ ಸರ್. ಅದು ಅದಕ್ಕೆ ಸುಮಾರು ಮಂದಿ ಕೈ ಜೋಡಿಸಿದ್ದಾರೆ, ಅವರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳಬೇಕು. ಹೇಳಿ ರಾಜೇಶ್. ಬಹಳ 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 ಧನ್ಯವಾದ ಸರ್. ಯಾಕೆಂದ್ರೆ ಮಂಗಳೂರಿನ ಜನತೆ ನಿಜವಾಗಿ ಕಷ್ಟದಲ್ಲಿರುವಂತಹ ಈ ಸಂದರ್ಭದಲ್ಲಿ ನೀವು ತುಂಬಾ ಸಹಕಾರಿಯಾಗಿ ಸಹಾಯ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು. ಯಾಕೆ ನಿಜವಾಗಿ ನಾವು ಹೇಳ್ಬೇಕು, ನಿಮ್ಮಂತವರನ್ನು ಕಳೆದದ್ದೇ ಕೂಡ ನಮ್ಮ ಒಂದು ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಈಗ ನಾನು ಸುಪ್ರೀಂ ಕೋರ್ಟ್. ಥ್ಯಾಂಕ್ ಯು ರಾಜೇಶ್ ಭಟ್ರೆ. ಸುಪ್ರೀಂ ಕೋರ್ಟ್ನ ನೋಡಿ, ಸುಪ್ರೀಂ ಕೋರ್ಟ್ ಅದರಲ್ಲಿ ಯಾಕೆ ಇಂಟರ್ಫಿಯರ್ ಆಯಿತು? ಆಕ್ಸಿಜನ್ ಇದರಲ್ಲಿ 12 ಮಂದಿಯ ಒಂದು ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನು ನೇಮಕ ಮಾಡಿತು. ಈಗ ವ್ಯಾಕ್ಸಿನೇಷನ್ ಬಗ್ಗೆ ಈಗ ಹೈಕೋರ್ಟು
ಅಪ್ಲಿಕೇಶನ್ ಹಾಕ್ತಾರೆ ಸುಪ್ರೀಂ 50% ಹೈಕೋರ್ಟ್ಗಳು ಸೆಂಟ್ರಲ್ ಹೌದು ಅದಾಯ್ತಲ್ಲ ಹೈಕೋರ್ಟ್ಗಳು ಈ ಬಗ್ಗೆ ಮಾತಾಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಪುನಃ ಲಸಿಕೆ ಬಂದಾಗ ನೀವು ಇಂಟರ್ಫಿಯರ್ ಆಗಬೇಡಿ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಹೇಳ್ತದೆ ನಾವು ಯಾಕೆ ಇಂಟರ್ಫಿಯರ್ ಆಗಬಾರ್ದು ಅಂತ ಕೇಳ್ತಾ ಇದೆ. ಇದರ ಅರ್ಥ ಏನೆಂದರೆ ನ್ಯಾಯಾಂಗ ಯಾವಾಗ ಇಂಟರ್ಫಿಯರ್ ಆಗೋದು? ಕಾರ್ಯಾಂಗ ಮತ್ತು ಶಾಸಕಾಂಗ ವೈಫಲ್ಯವಾದಾಗ. ಇದು ನಮ್ಮ ವೈಫಲ್ಯತೆ. ನಾನು ಅದನ್ನು ಹೇಳ್ತಾ ಇರುವುದು. ಇವತ್ತು ಏನು ಎಕ್ಸ್ಪ್ಲನೇಷನ್ಸ್ ಕೊಡ್ಬೋದು. ಯಾವಾಗ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ಗಳು ನ್ಯಾಯಾಂಗ ಮತ್ತು ಇದರಲ್ಲಿ ಇಂಟರ್ಫಿಯರ್ ಆಗ್ತದೆ, ಈಗ ಇಂಟರ್ಫಿಯರ್ ಅಂತಲ್ಲ ಇಂಟರ್ವ್ಯೂನ್ ಆಗ್ತದೆ, ಇಂಟರ್ವ್ಯೂನ್ ಆಗ್ತದೆ, ಡೈರೆಕ್ಷನ್ ಕೊಡ್ತದೆ. ಅದರ ಅರ್ಥ ಏನು? ನೀವು ಫೇಲಿಯರ್ ಆಗಿದ್ದೀರಿ, ಜನ ನಿಮ್ಮನ್ನು ಈಗ ನಂಬ್ತಾ ಇಲ್ಲ, ಆದ್ರಿಂದ ನಾವು ಇಂಟರ್ವ್ಯೂನ್ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ರು. ಒಂದು ಬ್ರೇಕ್ ತಗೊಳ್ಳೋಣ. ಆಯ್ತು. ಬಿಫೋರ್ ನ್ಯೂಸ್ ಲೈವ್ 24x7ನಲ್ಲಿ ನಾವಿದ್ದೇವೆ. JR ಲೋಬೋ ಅವರಿದ್ದಾರೆ. ಆಡಳಿತಾತ್ಮಕವಾಗಿ ಕೊರೋನಾವನ್ನು ಹೇಗೆ ನಿಭಾಯಿಸಬಹುದು, ಎಲ್ಲ ಆಡಳಿತ ಮಾಡುವವರು ಸಹ ಇದನ್ನು ಕೇಳ್ತಾ ಇರ್ಬೋದು. ಅವರಿಗೂ ಹೇಳುವಷ್ಟು ಹಿರಿಯ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ರು. ಅವರು ಇದ್ರೆ ಏನು ಆಲೋಚನೆ ಏನು ಹೇಳ್ತಾ ಇದ್ದಾರೆ. ಇನ್ನು ಒಂದು ಸೆಷನ್ ಮಾತ್ರ ಉಳಿದೆ. ನಿಲ್ಲಿ ನಮ್ಮ ಒಟ್ಟಿಗೆ ನೋಡ್ತಾ ಇರಿ ಬಿಫೋರ್ ನ್ಯೂಸ್. ಒಂದು ಬ್ರೇಕ್. ಸ್ವಾಗತ ವೀಕ್ಷಕರೇ. ಬಿಫೋರ್ ನ್ಯೂಸ್ ಲೈವ್ ಇದರ ಈ ಲೈವಲ್ಲಿ ಇವತ್ತು JR ಲೋಬೋ ಅವರಿದ್ದ ಮತ್ತು ಕೊರೋನಾವನ್ನು ಸುವ್ಯವಸ್ಥೆ ಹೇಗೆ ಮಾಡಬಹುದು ಅಂತ. ಅವ್ಯವಸ್ಥೆ ಆಗಿದೆ ಅಥವಾ ಏನೋ ಒಂದಾಗಿದೆ, ಅವರು ಅದರ ಬಗ್ಗೆ ಯಾವುದೇ ರಾಜಕೀಯದ ಅಥವಾ ಯಾವುದೇ ಅದಕ್ಕೆ ಕಲರ್ ಕೊಡದೆ ನೇರವಾಗಿ ಒಂದು ವಿಷಯಕ್ಕೆ ಬಂದಿದ್ದಾರೆ. JR ಲೋಬೋ ಅವರಿದ್ದಾರೆ. ಸರ್ ಹೇಳಿ. ಈಗ ನಾನು ತುಂಬ ಇದಕ್ಕೆ ಡೀಪಾಗಿ ಹೋಗ್ತಾ ಇಲ್ಲ. ನ್ಯಾಯಾಂಗ ಆದ್ದರಿಂದ ನಾವು ಒಂದು ಪಾಠವನ್ನು ಕಲಿಬೇಕು. ಯಾವಾಗ ನಮಗೆ ನ್ಯಾಯಾಂಗ ಪ್ರಶ್ನೆ ಮಾಡಿದ್ದು ಮಹಿಳೆ ಪೂರ್ಣಮಿ ಅಂತ ಮಾತಾಡ್ತಾರೆ. ಹೇಳಿ ಅಮ್ಮ. ಹಲೋ, ನಮಸ್ತೆ. ಹೇಳಿ ಅಮ್ಮ. ನಾವೀಗ ಅಂದ್ರೆ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ,
ಇಂಡಿಯಾದಲ್ಲಿ ವ್ಯಾಕ್ಸಿನ್ ಕಂಡು ಹಿಡಿದಕ್ಕೆ ನಾವು ಮಾತಾಡ್ತಾ ಇದ್ದೇವಲ್ವಾ? ಏನ್ ಹೇಳಿ ಇಂಡಿಯಾದಲ್ಲಿ ವ್ಯಾಕ್ಸಿನೇಷನ್ ಡೆವಲಪ್ ಆದದಕ್ಕೆ ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹೌದಲ್ಲ? ಅದ್ರ ಬಗ್ಗೆ ಒಂಚೂರು ಅಪ್ರಿಸಿಯೇಷನ್ ನಾವು ತೋರಿಸ್ಬೇಕು ಅಂತೇಳಿ ನನ್ನ ಸೈಡ್ ಇಂದ ಅನಿಸಿಕೆ. ಅದ್ರ ಬಗ್ಗೆ ಅಪಪ್ರಚಾರವೇ ಜಾಸ್ತಿ ಆಯ್ತು ವಿನಃ ಅದ್ರ ಬಗ್ಗೆ ಅಪ್ರಿಸಿಯೇಷನ್ ತುಂಬಾ ಕಡಿಮೆ ಆಯ್ತು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಅದ್ರಿಂದ ಈ ಎಫೆಕ್ಟ್ ಕಾಣ್ತಾ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ಪೂರ್ಣಿಮಾ ಅವರೇ, ಹಾಗೇನಲ್ಲ ಅದು ವಿಚಾರ. ಈಗ ಇಂಡಿಯಾದವರೇ ಕಂಡುಹಿಡಿದದ್ದಲ್ಲ ಅದು, ಅದಕ್ಕೆ ಇಂಟರ್ನ್ಯಾಷನಲ್ ಇದು ಕೂಡ ಸೈಂಟಿಫಿಕ್ ಫೀಲ್ಡ್ ಅಸೆಂಬಲ್ ಮಾಡಿದಾಗೆ ಅದು ಮಾಡಿದ್ದು, ಇಂಡಿಯಾದಲ್ಲೇ ಕಂಡುಹಿಡಿದದ್ದಲ್ಲ. ಎರಡನೇದು ನೋಡಿ, ನಾವು ಇದ್ದದನ್ನು ಇದ್ದ ಹಾಗೇ ಹೇಳಬೇಕಾಗಿದೆ. ಯಾಕೆ ಇವತ್ತು ಕಂಡುಹಿಡಿದ ಪ್ರಶ್ನೆ ಅಲ್ಲ, ನಾವು ಮಾತಾಡೋದೇನೆಂದರೆ 138 ಕೋಟಿ ಜನ ಇರುವಂತಹ ಸಮಯದಲ್ಲಿ ನಾಳೆ 138 ಕೋಟಿ ಜನರಿಗೂ ಕೋವಿಡ್ ಬಂತು. ನೀವು ಎರಡೇ ಕಂಪನಿ ಅವರಿಂದ ಪ್ರೊಡಕ್ಷನ್ಗೆ ಪರ್ಮಿಷನ್ ಕೊಟ್ಟದ್ದು ಯಾಕೆ? ಕೊಡಿಯಲ್ಲ, ಒಂದು 25-30 ಕಂಪನಿಗಳಿಗೆ. ಈಗ ನಾವು 10%ಗೂ ರೀಚ್ ಆಗಲಿಲ್ಲ. ಏನು ಈಗ ರೀಚ್ ಬಿಡಿ, ಈಗ ಅವಸ್ಥೆ ನೋಡಿದರೆ ಇವತ್ತು ನಾನು ಅದಕ್ಕೆ ಅಲ್ಲ, ಈಗ ಇವರು ಇನ್ನು ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗ್ತಾ ಇದೆ, ಇಂಟರ್ವ್ಯೂನ್ ಆಗ್ತಾ ಇದೆ. ಇಂಟರ್ಫಿಯರ್ ಹೇಳ್ತಾ ಇಲ್ಲ ನಾನು, ಇಂಟರ್ವ್ಯೂನ್ ಆಗ್ತಾ ಇದೆ. ಲಸಿಕೆಯಲ್ಲಿ ನಿಮಗೆ ನಿಮ್ಮ ಪ್ಲಾನೇ ಸರಿ ಇಲ್ಲ ಅಂತ ನೋಡಿ. ಮೊನ್ನೆ 12 ರಾಜ್ಯಗಳಿಗೆ ಕೋವ್ಯಾಕ್ಸಿನನ್ನು ಕೇಂದ್ರ ಸರ್ಕಾರ ಡಿಸ್ಟ್ರಿಬ್ಯೂಷನ್ ಮಾಡಿತ್ತು. ಕರ್ನಾಟಕ ಕೊಡಲೇ ಇಲ್ಲ, ಕರ್ನಾಟಕ ಕೋವ್ಯಾಕ್ಸಿನೇ ಇಲ್ಲ. ನಮ್ಮಲ್ಲಿ ಇಷ್ಟು 40,000ಗಿಂತ ಜಾಸ್ತಿ ಮೊದಲನೇ ಡೋಸ್ ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಎರಡನೇ ಡೋಸ್ ಹೇಗೆ ಕೊಡ್ತೀರಾ ನೀವು? ಹೌದು, 6 weeks ಕಂಪಲ್ಸರಿ ಅಂದರೆ ಅಪಪ್ರಚಾರದ ಪ್ರಶ್ನೆ ಅಲ್ಲ. ಆಯಿತು, ಎಷ್ಟು ಜನರಿಗೆ ನಮ್ಮ ಪ್ಲ್ಯಾನ್ ಏನು? ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಾವು ಕೂತ್ಕೊಂಡಿದ್ದೀವಲ್ಲ, ನಮಗೆ ನಮ್ಮ ಯೋಜನೆ ಏನು ಆ ಬಗ್ಗೆ? ಅಲ್ಲೇ ನೀವು ಫೇಲ್ ಆಗಿದ್ದೀರಿ. ಈಗ ಅದನ್ನು ಈಗ ಏನು ಮಾಡ್ತೀರಾ? ಆಯಿತು, ನಾನು ಆ ಫೇಲ್ಯೂರ್ ಬಗ್ಗೆ ಬಿಟ್ಬಿಡೋಣ. ನಾನು ಅದು ಇವತ್ತು ಏನು ಮಾಡಬೇಕಾಗಿತ್ತು? ನಾನು ಒಂದೇ ಮಾತು ಹೇಳ್ತೀನಿ. ಇವತ್ತು ಏನು ಮಾಡಬೇಕಾಗಿತ್ತು ಅಂದರೆ, ನೀವು ಮುಫತ್ತಾಗಿ ಈಗ ನಮ್ಮ ತಮಿಳುನಾಡು ಸರ್ಕಾರ, ಆಂಧ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಇಂಪೋರ್ಟ್ ಮಾಡುವ ಬಗ್ಗೆ ಮಾತಾಡ್ತಾ ಇದೆ. ಅದನ್ನು ನೀವು ಕೇಂದ್ರ ಸರ್ಕಾರ ಮೊದಲೇ ಕೊಡ್ಬೋದಿತ್ತಲ್ಲ. ನೀವು ಓಪನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಪ್ರೊಡಕ್ಷನ್ ಇಲ್ಲ, ಡಿಮಾಂಡ್ ಇದೆ, ನೀವು ಓಪನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಎರಡನೇದ್ದು, ನೀವು ಖಾಸಗಿ ಕಂಪನಿಗಳಿವೆ, ದೊಡ್ಡ ದೊಡ್ಡ ಕಂಪನಿಗಳಿವೆ, ಅವರಿಗೆ ಸಹ ನೀವು ಇಂಪೋರ್ಟ್ ಮಾಡಲಿಕ್ಕೆ ಲೈಸೆನ್ಸ್ ಕೊಡಿ. ನಿಮ್ಮ ಎಂಪ್ಲಾಯೀಸ್ಗಳಿಗೆ, ನಿಮ್ಮ CSRನಲ್ಲಿ ಉಳಿದವರಿಗೆ ಕೊಡಿ. ಮೂರನೇದ್ದು, ಇವತ್ತು ವೆನ್ಲಾಕ್ನಲ್ಲಿ ಮಾತ್ರ ಲಸಿಕೆ ಸಿಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ನಾವು ಖಾಸಗಿಯಲ್ಲಿ, ಕ್ಲಿನಿಕ್ನಲ್ಲಿ ಮುಫತ್ತಾಗಿ ಎಲ್ಲ ಕಡೆಯಲ್ಲಿ ಸಿಗುವಂತೆ ಮಾಡಿ. ಇದು ವಾರ್ ಫೂಟಿಂಗ್ ಹೋಗೋದು. ನಾನು ಮಾತಾಡ್ತಾ ಇರೋದು ಅದಕ್ಕೆ ಹೇಳ್ತಾ, ಇದು ರಾಜಕೀಯ ಅಲ್ಲ. ಆಯಿತು, ತಪ್ಪಾಯಿತು, ನಾವು ಈಗಾದರೂ ಯಾಕೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ? ಹೌದು, ಇದು ಪ್ರಶ್ನೆ ನನ್ನ. ಈಗಲಾದರೂ ಆಲೋಚನೆ. ಇನ್ನು ನಾವು ಕರ್ನಾಟಕದಲ್ಲಿ ನಾಳೆ ಅವರು ಪುನಃ ಟೆಂಡರ್ ಮಾಡಿ ಅದು ಅಲ್ಲಿಂದ ಬಂದು ಸಿಗುವಾಗ ಇನ್ನು ಎಷ್ಟು ಜನ ಸಾಯ್ತಾರೆ? ಅದು ದೀಪಕ್ ಅಂತ ಕಾಲ್ ಮಾಡ್ತಾರೆ. ಹೇಳಿ ದೀಪಕ್ರೆ. ನಮಸ್ಕಾರ. ಹಲೋ ಸರ್. ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನೀವೊಂದು ಶಕ್ತಿನಗರದಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು ಮಾಡಿದ್ದೀರಿ ಸರ್. ಸರಿ. ಹೆಲ್ತ್ ಸೆಂಟರ್, ಅರ್ಬನ್ ಹೆಲ್ತ್ ಸೆಂಟರ್. ಅದನ್ನು ಇನ್ನೊಂದು ಕಡೆ ಶಿಫ್ಟ್ ಆಗ್ತುಂಟು ಸರ್. ಗೋಪಾಲಕೃಷ್ಣ ಟೆಂಪಲ್ ಅಂತ, ಅಲ್ಲಿ ಬಸ್ ಸಹ ಬರುದಿಲ್ಲ, ಮೇನ್ ರೋಡ್ ಅಲ್ಲ, ಅದು ಸ್ವಲ್ಪ ಒಳಗೆ ಸರ್ ಅದು ಆರೋಗ್ಯ ಕೇಂದ್ರ. ಈಗ ಅಲ್ಲಿ ನಾನು ಹೇಳಿದ್ರೆ ಜನರಿಗೆ ಒಂದು ಉಪಯೋಗ ಆಗ್ಲಿಕ್ಕೆ ನೀವು ಒಂದು ಮೇನ್ ಸಿಟಿಯಲ್ಲಿ ಅಲ್ಲಿ ಮಾಡಿದ್ದೀರಿ, ಬಸ್ ಟರ್ನ್ ಆಗುವಲ್ಲಿ, ಶಾಲೆ ಹತ್ರ, ಸ್ಕೂಲ್ ಹತ್ರ. ಅದನ್ನು ಶಿಫ್ಟ್ ಮಾಡುದು ಬೇಡ ಇತ್ತು ಸರ್. ನೀವು ಒಮ್ಮೆ ಭೇಟಿ ಕೊಡ್ಬೇಕು ಸರ್ ಅಲ್ಲಿಗೆ ಒಮ್ಮೆ. ಸರಿ ಸರಿ, ಸೂಚನೆ ಗೊತ್ತಾಯ್ತು. ಈಗ ನಾವು ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರ ಅವರಿಗೆ ಸೂಚನೆ ಗೊತ್ತಾಯ್ತು. ಹೇಳಿ ನೀವು. ಈಗ ನಾನು ಹೇಳುವುದೇನೆಂದರೆ, ಆಗಿದ್ದು ಹಿಂದಿದ್ದು ಸಮಸ್ಯೆಗಳು ಆಯಿತು, ಈಗ ಅದನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಲೋಚನೆ ಮಾಡಬೇಕಲ್ಲ. ಇವತ್ತು ನಮಗೆ ವ್ಯಾಕ್ಸಿನೇಷನ್ ಕೊಡೋದಿಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗುತ್ತೆ? ಜನ ಇವತ್ತು ಚಡಪಡಿಸ್ತಾ ಇದ್ದಾರೆ, ಬೊಬ್ಬೆಡಿತಾ ಇದ್ದಾರೆ, ಡೆಸ್ಪರೇಟ್ ಆಗಿದ್ದಾರೆ. ನಮಗೆ ಒಂದು ದಿವಸಕ್ಕೆ 500 ಕಾಲ್ಗಳು ಬರ್ತವೆ, ನಮಗೆ ಏನಾದರೂ ಕೊಡಿಸಿ ಸರ್ ಅಂತ. ನಾನು ಹೇಳೋದು ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಪೊಲಿಟಿಕಲ್ ಇಂಟರ್ವೆನ್ಷನ್ ಇಲ್ಲ. ಅದು ಏನಿದೆ ಫಸ್ಟ್ ಕಮ್ ಫಸ್ಟ್ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಅದರಲ್ಲಿ ಯಾರು ಜನಪ್ರತಿನಿಧಿಗಳು ಕೂಡ ಇಂಟರ್ವ್ಯೂನ್ ಆಗಬಾರದು. ಇದು ನಮ್ಮದು. ಈಗ ನೋಡಿ, ಈಗ ಲಾಕ್ಡೌನ್ ಕೂಡ
ಚಿಂತನೆ ಹೇಳ್ತಾರೆ, ತಜ್ಞರು ಹೇಳ್ತಾರೆ, ಎಲ್ಲಿ ಟೆಸ್ಟ್ ಮಾಡಿದ್ರಲ್ಲಿ ನೀವು 10%ಗಿಂತ ಜಾಸ್ತಿ ಇದ್ದಾರೆ ಕೋವಿಡ್ ಪಾಸಿಟಿವ್, ಅಲ್ಲಿಗೆ ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕು. ಅರೆ, ಲಾಕ್ಡೌನ್ ಈಸ್ ನಾಟ್ ಎ ಸೊಲ್ಯೂಷನ್, ಇಟ್ ಕ್ರಿಯೇಟ್ಸ್ ಮೋರ್ ಪ್ರಾಬ್ಲಮ್. ಹೌದು, ಎಕ್ಸೈಟ್ಮೆಂಟ್ಸ್ಗಳಿಗೆ ಕ್ರಿಯೇಟ್ ಮಾಡಿ ಜನ ಅಲ್ಲ, ಕೆಲಸ ಇರೋದಿಲ್ಲ, ಜನ ಮತ್ತೆ ಹೊಟ್ಟೆಗಿಲ್ಲದೆ ಸಾಯ್ತಾರೆ. ಹೌದು, ಅದಲ್ಲ ನಮಗೆ ಜನ ಈಗ ನೋಡಿ ಪಾಪ ರೇಷನ್ ಇಲ್ಲ, ಅದಿಲ್ಲ, ಜನ ಹೊಟ್ಟೆಗಿಲ್ಲದೆ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಲಾಕ್ಡೌನ್ ಸೊಲ್ಯೂಷನ್ ಅಲ್ಲ. ಅದಕ್ಕೆ ಏನು ಸೊಲ್ಯೂಷನ್ ಅಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅದೆಲ್ಲ ಮುಕ್ತಾಯ ಮಾಡಬೇಕು, ಅದೆಲ್ಲ ಯಾವುದು ಬೇಡ. ಆದರೆ ಜನ ಕೆಲಸಕ್ಕೆ ಹೋಗಲಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ, ವ್ಯಾಕ್ಸಿನೇಷನ್ ಮಾಡಿಕೊಳ್ಳಿ, ಮತ್ತು ಹಾಸ್ಪಿಟಲ್ಗಳು ನೀವು ಜಾಸ್ತಿ ಮಾಡಿ. ಮತ್ತು ಈಗ ಕ್ಯೂರಿಗೆ ಏನು ಮಾಡಿದ್ದೀವಿ, ನಮ್ಮಲ್ಲಿ ಇರುವಂಥ ಹಾಸ್ಪಿಟಲ್ನಲ್ಲಿ ಏನು ವ್ಯವಸ್ಥೆ ಇದೆ ನೋಡಿ. ಫಸ್ಟ್ ಅಲೆ ಬಂದಾಗ ವೆನ್ಲಾಕ್ನಲ್ಲಿ ಬೇಕಾದಷ್ಟು ಡಾಕ್ಟರ್ ಎಲ್ಲ ಇದ್ದರು. ಈಗ ಸೆಕೆಂಡ್ ಅಲೆ ಬಂದಾಗ ಈಗಿನ ಪರಿಸ್ಥಿತಿ ಬೇರೆ. ಲಾಸ್ಟ್ ಟೈಮ್ ಅವರು ಹೊರಗಡೆಯಿಂದೆಲ್ಲ ಡಾಕ್ಟರ್ ತೆಕ್ಕೊಂಡ್ರು, ಈಗ ಹೊರಗಡೆಯಲ್ಲಿ ಸಹ ಡಾಕ್ಟರ್ಗಳ ಅವಶ್ಯಕತೆ ಬೇಕಾಗಿದೆ. ಪೋಸ್ಟ್ ಗ್ರಾಜ್ಯುಯೇಟ್ಸ್ ಈಗ ಅವರಿಗೆ ಲಭ್ಯತೆ ಇದೆಯಾ ಗೊತ್ತಿಲ್ಲ. ಈ ಸರಿ ಅಲ್ಲಿದ್ದ ಡಾಕ್ಟರ್ಸ್ಗಳೇ ಒದ್ದಾಡ್ತಾರೆ, ಅವ್ರನ್ನ ಆಗೋದಿಲ್ಲ ಮಾಡಲಿಕ್ಕೆ. ಪೋಸ್ಟ್ ಗ್ರಾಜ್ಯುಯೇಟ್ಸನ್ನು ಅಪಾಯಿಂಟ್ ಮಾಡಬೇಕಿತ್ತು, ನರ್ಸಸ್ಗಳು ಇಲ್ಲ ಅಲ್ಲಿ. ನರ್ಸಸ್ ಅವರು ಫೈನಲ್ ಇಯರ್ನಿಂದ ಹೊರಗೆ ಬರುವವರಿಗೆ ಎಕ್ಸ್ಟ್ರಾ ಅದರಲ್ಲಿ ಅಪಾಯಿಂಟ್ ಮಾಡಬೇಕಿತ್ತು. ಇದೆಲ್ಲ ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ಡಿಸಿಷನ್ಸ್ ಇವು. ಲೋಕಲ್ ಜನಪ್ರತಿನಿಧಿಗಳು ಇದರ ಮೇಲೆ ತಲೆ ಹಾಕಬೇಕು. ಇದಕ್ಕೆಲ್ಲ ನಾನು ಹೇಳುದು ದೊಡ್ಡದಾಗಿ ಇದಲ್ಲ, ಇದಕ್ಕೆಲ್ಲ ಇದು ಬೇಕು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಂಟರ್ವೆನ್ಷನ್. ಇದಕ್ಕೆ ವೈಡ್ ಅಪ್ ಮಾಡಲಿಕ್ಕೆ ನೀವು ಒಂದು ಕಡೆ ಒಂದು ಎಲ್ರಿಗೊಂದು ಮೆಸೇಜ್ ಒಂದೇ ನಾನು ಹೇಳುದು ಏನಂದರೆ, ನಮ್ಮ ಇದರಲ್ಲಿ ಇದನ್ನು ನಾವು ಕಂಪ್ಲೀಟಾಗಿ ತಡೆಯಬೇಕಾದ್ರೆ ಎರಡೇ ವಿಚಾರಗಳು. ಒಂದು, ಸಾಕಷ್ಟು ಲಸಿಕೆಗಳು ಬರಬೇಕು. ಇದು ಬರಬೇಕಾದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಮ್ಮಿಡಿಯೇಟ್ ಆಗಿ ಎಲ್ಲವನ್ನು ಬಿಟ್ಬಿಟ್ಟು ವಾರ್ ಫುಟಿಂಗ್ ಅದೇ. ಎರಡನೇದು, ಆದಷ್ಟು ಮುಫತ್ತಾಗಿ ಇದಕ್ಕೆ ಲಸಿಕೆಗಳು ಸಹ ಉಚಿತ ಕೊಡಬೇಕು. ಮತ್ತು ಇದು ಕೂಡ ವೈದ್ಯಕೀಯ ಸೌಲಭ್ಯ ಕೂಡ ಉಚಿತವಾಗಿ ಸಿಗುತ್ತೆ. ಎಲ್ಲ ಫಂಡ್ಗಳನ್ನು ಇದರಲ್ಲಿ ಹಾಕ್ಬೇಕು. ಜನ ಬದುಕಿದ್ರೆ ಮಾತ್ರ ಎಲ್ಲ. ಇವತ್ತು ಜನ ಸಾಯ್ತಾ ಇದ್ದಾರೆ, ಜನರ ಜೀವ ಉಳಿಸುವ ಕೆಲಸ ಈಗ ಮಾಡಲಿಕ್ಕೆ ಎಲ್ಲ ಫಂಡ್ ಅನ್ನು ಡೈವರ್ಟ್ ಮಾಡಬೇಕು. ಮತ್ತು ಅದರ ಬಗ್ಗೆನೇ ಗಮನ ಹಾಕಬೇಕು. ಇಲ್ಲಾದರೆ ಬೇರೆ ಯಾವುದೂ ಇದಿಲ್ಲ. ದಯವಿಟ್ಟು ಈ ಲಾಕ್ಡೌನ್ ಒಂದೇ ನಮಗೆ ಸೊಲ್ಯೂಷನ್ ಅಲ್ಲ. ಲಾಕ್ಡೌನ್ನಿಂದ ನಮಗೆ ಜಾಸ್ತಿ ಉಪಯೋಗ ಬರೋದಿಲ್ಲ. ಆದರೆ ಇದನ್ನೆಲ್ಲ ನಾವು ಮಾಡಿದರೆ, ಒಂದು ಕಡೆಯಿಂದ ಶುಶ್ರೂಷೆ, ಇನ್ನೊಂದು ಕಡೆಯಿಂದ ಲಸಿಕೆ, ಇದನ್ನೆರಡನ್ನು ನಾವು ಮಾಡಿ ಜನರಿಗೆ ಬರ್ಡನ್ ಕಡಿಮೆ ಮಾಡಿದರೆ, ನಂಬಿಕೆ ಹುಟ್ಟಿಸಿದರೆ ಬಹುಶಃ ಇದು ಸರಿಯಾಗಿ ನಾವು ಈಗ 3ನೇ ಅಲೆ ಬರುವುದರಲ್ಲಿದೆ. ಅದರ ಬಗ್ಗೆ ಇನ್ನೊಂದು ಸೆಷನಲ್ಲಿ ನೀವು ತುಂಬಾ ಅಂದರೆ 1 ಗಂಟೆ ಮಾತಾಡುವ ಅಷ್ಟು ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಇದೆ ಸರ್. ನೀವು 1 ಗಂಟೆ ನಮ್ಮ ಒಟ್ಟಿಗೆ ಬಂದು ಒಂದು ವಿಶಿಷ್ಟ ರೀತಿಯಲ್ಲಿ, ಬೇರೆ ಎಲ್ಲರೂ ಮಾತಾಡಿದ್ದಕ್ಕಿಂತ ಒಂದು ವಿಶಿಷ್ಟ ರೀತಿಯಲ್ಲಿ ಇವತ್ತು ಮಾತಾಡಿದಿರಿ. ನಿಮ್ಮ ಈ ಕಾರ್ಯ ತತ್ಪರತೆಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ, ಮತ್ತು ನಿಮ್ಮ ಆಯುರಾರೋಗ್ಯ ಬಗ್ಗೆ ನಮಗೆ ಯಾವಾಗಲೂ ಕಾಳಜಿಯೂ ಇದೆ. ನೀವು ನಿಮ್ಮಂಥ ಅಧಿಕಾರಿ ಮತ್ತು ನಿಮ್ಮಂಥವ್ರು ನಮ್ಮ ಸಮಾಜಕ್ಕೆ, ನಮ್ಮ ರಾಜಕೀಯಕ್ಕೆ ಮತ್ತು ಈ ದಕ್ಷಿಣ ಕನ್ನಡಕ್ಕೆ ಬೇಕು ಅಂತ ಹೇಳ್ತಾ ನೀವು ಬಂದದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ. ಇವತ್ತು JR ಲವ್ ಬಂದಾಗ ನೀವೆಲ್ಲ ತಂಡೋಪತಂಡವಾಗಿ ಟಿವಿಯ ಮುಂದೆ ಕೂತ್ಕೊಂಡು ಇದರ ಬಗ್ಗೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದೀರಿ. ನಮಗೆ ಎಲ್ಲ ಕಾಲ್ಗಳನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಆದರೂ ನೀವು ನಮಗೆ ಕೊಟ್ಟ ರೆಸ್ಪಾನ್ಸ್ಗಳು ಬಹಳ ಉತ್ತಮವಾಗಿದ್ದವು ಅಂತ ಹೇಳ್ತಾ ಎಲ್ಲ ಕಾಲರ್ಸ್ಗಳಿಗೆ ಮತ್ತು ಎಲ್ಲ ವೀಕ್ಷಕರುಗಳಿಗೆ ಧನ್ಯವಾದ ಹೇಳ್ತಾ ಮುಂದಿನ ಗುರುವಾರ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.